ಬೇಕಂತೆ ಯಾನ ಪೂರ್ಣಿಮಲ ಒಂದೇ ಕಾಲೇಜ್ ಓದಿನದು ಒಟ್ಟಿಗೆ ಗೊಬ್ಬದು ಒಂದೇ ಇಲ್ಲಡು ಮನಸ್ಸು ಮಲ್ದಿನದು ಈ ಕಂಪನಿ ಅಂಡ ಎಂಗಲ್ಲ ಮೀಟ್ ಮಾಡ್ಕೊಳ್ಳೋ ಅಧಿಕಾರ ಇವಾನ ಕಂಡಲ್ಲಿ ಈ ವಯಸ್ಸಿನ ಆಜ್ಞೆ ಬಾವಲ್ಲಿ ಕುಂಜೋವಿ ಇದು ಹೆಚ್ಚಿನ ಪೂರ್ಣಿಮೆ ಇಲ್ಲಡು ಉಳ್ಳಾಲೆ ಇದ್ದರೆ ಇಲ್ಲೇ ಏನೇನ ಪಾತ್ರಗಂಡ ಬೈ ಆಗುದಂತೆ ಬಿಟ್ಕೊಂಡೆ ಅಪಗತ ಕಂಡಲ್ಲಿ ಏನಾಗದ ಪಾತ್ರ ಏನೇ ದಿನ ಅಡಿದ್ರೆ ಅಂತುವಂತೆ ಅದು ಎಂತಲ್ಲ ದಾರಿಪತ್ತ ಜಾನ್ ಪಾಯಿಂಟ್ ನನ್ನ ಮಸ್ತ್ ಖುಷಿ ಏ ಬಲೆಯ ನಿನ್ನ ಪಕ್ಕ ಮಾತಾಡ್ತಾರೆ ಕೈ ಬಿಡಿಯ ಯಾನೆ ಬರ್ತ ಮಾತೆಲ್ಲ ಸೌಖ್ಯವಿಲ್ಲ ಈ ಮದ್ನೆ ಬಕ್ಕ ಹೊರಲ್ಲ ಊರಿಗೆ ಬೈತಿಜ ಬಕ್ಕ ಅದೆಲ್ಲ ಮ್ಯಾರೇಜ್ ಲೈಫ್ ಇನ್ನ ಕಂಡನೆ ಎಂಚ ಬಿಡು ಪಾಪಲ್ಲ ಯಾನ್ ಮಸ್ತ್ ಖುಷಿ ಇಲ್ಲ ಎನ್ನ ಕಡೆ ಮಸ್ತ್ ಪ್ರೀತಿ ಮಾಡ್ತಾರೆ ಪ್ರೀತಿ ಪಟ್ಟ ಐಕ್ಯತೆ ಶಬ್ದನೇ ಇರ್ಲಿ ಇತ್ತೆ ಯಾನ್ ಓಡು ಬಂದಾಗ ಅವನ ಅಪ್ಪಗಲ್ಲೇ ಕಣ್ಣು ಬರ್ಬೇಕು ಹಲೋ ಸರ್ ಯಾನ್ ಅನಿತ ಬಾದ ಏನೋ ಒಂದು ಹುಡುಗಿ ಮೇಡಮ್ ನೋಡ್ತಾ ಇದೆ ಮೇಡಮ್ ಬಾದಿನ ಬಾದಿದ್ದು ಯಾನ್ ಮೇಡಮ್ ಯಾನ್ ಮಸ್ತ್ ಖುಷಿ ಇದ್ದವ ಬಾಸು ಸೊಕ ಬನ್ನಿ ಈ ಬಗ್ಗೆ ಬನ್ನಿ ಬಕ್ಕ ನಿನ್ನ ಮ್ಯಾರೇಜ್ ಲೈಫ್ ಪೂರ ಎಂಚ ತೊರ್ಲು ನಡದ ನನ್ನಟ ಅಯ್ಯೋ ಯಾನಂತೆ ಮಾತಾಡ್ತೀನಿ ಅದೇ ಎಂತ ಸರಿತ ಅನ್ಸತ್ತು ಈ ದಾದ ಮಸದ ನನ್ನ ಕೇಂದ್ರ ಮಾಡಿಕೊಡಿ ಸಾಯ್ ಮನೆ ಕುಚ್ಚ ದಾದಾಡಿಯಾ ಓ ನಿಕ್ಕೆ ಎಂಟ ಪಂಡ ಸಂಕೋಚನ ಯಾಂದಾನೆ ಕುಟುಂಬದ ಬಂಗದ ಸಂಸ್ಥೆ ಪಾರ್ಟಿ ಹೋಗ್ಬಾರ್ದು ನಮ್ಮ ಅಮ್ಮಕ್ಕನ್ನ ಮನಸ್ಸಿನ ಅಷ್ಟೇ ಗುರೇಗಾಲ ಇಂಚು ನಿಖಿಲಾಗಿ ಬೇರೆ ಏನು ಇರ್ತಾರೆ ಯಾನ್ ಮಸ್ತ್ ಅನುಮಾನ ಹಿಡಿಯಬೇಕು ಈ ಚೂಲ ಬದಲಾಗ್ತದೆ ಖಂಡಿತ ಬದಲಾಗ್ತದೆ ಇಷ್ಟ ದಾದ ವಿಷಯ ನನಗೆ ರಿಟೈರ್ಡ್ ಅದಕ್ಕೆ ಬರ್ತಿನ ಪೆನ್ಷನ್ ದುಡ್ಡೆ ಬಾಸು ನಿಂಗೆ ಕಾಸ್ಮಿನಿ ಕೊಡಿಸಿನಾ ಕೊಚ್ಚಿಬಿಡಿ ಈ ಕೊಂಚ ಆತ್ಮೀಯತೆ ಎಂಗೆಲ್ಲ ಕಷ್ಟ ವಿಚಾರ ಮಾಡ್ತಾಗ ಐತ ದುರುಪಯೋಗ ಮಲ್ಬರಿ ಯಾನ್ ತಯಾರಿಸಿ ಎಂಕ ಬೇಲೆ ಬೋಡು ಯಾರು ಬೆಂದದು ಎನ್ನ ಇಲ್ಲದಾಗ್ಲಿಂದ ತಾಂಕೊಂಡು ಈವರೆ ತುಂಬಿಂಚಲ ಸಂಕೋಚದ ನರಮನೆ ಮಾರಾಯ ಆಂಡ್ ಯಾನ್ ಎಲ್ಲೆನೆ ಎನ್ನ ಗಂಡನಿಂದ ಬಂದು ನಿಕ್ಕೆ ಬೇಲೆ ತಪ್ಪತ್ಕೊಪ್ಪ ಯಾನ್ ಬಂಡ ಮುಗಿಡು ನಿಕ್ಕೆ ಬೇಲೆ ಆಡಂತೆ ಇರಲಿಲ್ಲ ಮತ್ತು ಥ್ಯಾಂಕ್ಸ್ ಒಂದು ನಿಮಿಷ ಇತ್ತ ಬರ್ಪ ಒಚ್ಚಿತ್ತನ್ ಪೂರ್ಣಿಮಾ ಇದೆಲ್ಲ ದಾಯಕ ಅಂತ ಈ ಪದಂ ಕೂಡ ನಿಕ್ಕೆ ಇಂಚಲ ಬಂದು ಮದ್ವೆ ಮಲ್ತು ಕೊರಡು ಪಂಪಿನ ಆಲೋಚನೆ ಅಕ್ಕನ ಜೀವನದ ಬಗ್ಗೆಲ್ಲ ಈ ಆಲೋಚನೆ ಪ್ರೆಸ್ ರಿಪೋರ್ಟರ್ ಚಂದ್ರಕಾಂತಿ ಸತ್ಯ ಘಟನೆ ಬರಪಿನ ವರದಿಗಾರೆ ಕಥೆಗಾರೆ ಪಂಪಿನ ಪುಗರ್ತಿದ ಪಿರೌಡು ಪೂರ್ಣ ನಿಕ್ ನಿನ್ನ ಜೋಗನ ಯೋಗಕ್ಷೇಮ ವಿಚಾರ ಅಂದೆ ಈತ ಸಮಯ ಎನ್ನ ಜೋಕನ ಯೋಗಕ್ಷಮ ವಿಚಾರ ಮಲ್ಪರೆ ಯಾನ ಮದತ ಬುಡಿ ಅಂದೆ ನನ್ನ ಮಪ್ಪುಜಿ ದಾಯಿ ಗೊತ್ತಿಲ್ಲ ಎಂಕ ರಟ್ಟು ಜನ ಆನ್ ಜೋಕ
ಪ್ರಾಯೋಗ ವೈದ್ಯರು ವಿದ್ಯಾವಂತರು ಅಕಲ ತುಂಬುದ ಎಡ್ಡೆಪ್ಪದ ಸಾಧನೆ ಅಕಲೇ ತೋನೋರು ಅದೇ ಬಾ ಆತ ಪಣ್ಣದ ಕುಡಿಯಾಡ ಅಕ್ಲೇನ ಪುಟ್ಟ ಇನ್ನಿಟ್ಟು ಸಾರ್ಥಕ ಅಂಡು ನಿನ್ನ ಈ ನಿರ್ಧಾರೋಡೆ ಆಳು ಸಾಧ್ಯದತ್ತು ಪೋಯ್ನಿ ಅಣ್ಣ ಆಳು ಇನ್ನು ಬಿಡ್ದು ಪೋಯಿನಟ್ಟು ಎಂಕ ದಾಳ ಬೇಜಾರಿಜ್ಜಿ ಇಂಚಿನ ಪಣ್ಣು ಊರುಡು ಏತೆ ಜನ ಪೋಂದೇ ಉಪ್ಪೇರಿ ಅಣ್ಣ ಇಂಕ ಒಂಜೆ ಬೇಜಾರದಾದ ಪಂಡ ಆಲ ಅನ್ಯ ಜಾತಿದ ಪಣ್ಣ ಆಣನೊಟ್ಟಿಗೆ ಪೋಯಲತ್ತ ಪಂಪಿನ ಬೇಜಾರು ಎನ್ನ ಮನಸ್ಸು ಕೊರೆ ಒಂದು ರಾತೆ ಅಣ್ಣ ಇತ್ತೆದ ಕಾಲೋಡು ಆಣುಲಾಡು ಪಣ್ಣುಲಾಡು ಏರಿಯಾ ಅಪ್ಪಮ್ಮನ ಪಾತ್ರ ಓಲುಕೇನು ಇರ್ಪಾನೆ ದಾಯ ಕೇಳಿದ್ರು ನಮ್ಮ ಆಕ್ಲೇನ ಮೋಕೆ ಮಲ್ತದ್ದು ಮುಟ್ಟ ಮಲ್ತ ನೋಡು ನಿನ್ನ ಇಲ್ಲೇ ಬಗ್ಗೆ ರಾಧಾಕೃಷ್ಣ ನಿನ್ನ ಬಡದು ತೀರ್ಪೋಯ್ಬಕ್ಕ ಆಯ್ಗೆ ಅಪ್ಪೆಲ ಅಮ್ಮೆಲ ಯಾನೇ ಅದಲ್ಲ ನೀ ఆయన విద్యాభ్యాసం కావాలి అత్ ఖర్చు కావాలి అన్ని గుడ్డు కావాలి ఈ ₹1 కొడతాను ఈ ఖర్చు ಮಾಡ್ತದಲ್ಲ ಆ ಇದಕ್ಕೆಲ್ಲ ₹1 ಬೋಡಾಂಡಲ್ಲ ಎಲ್ಲಡನೇ ಬತ್ತು ಕೈ ನೀಡುವೆ ಬೊಕ್ಕ ನಿನ್ನ ಮಲ್ಲಮಗೆ ರಾಮಕೃಷ್ಣೆ ಕೆಲಸ ಮಲ್ಪುಜೆ ನಾಲ್ಕು ಜವನರನ್ನು ಊಟ ಕೂಡ ಒಂದು ಜನಕ್ಲೇನು ಬ್ಲ್ಯಾಕ್ ಮೇಲ್ ಮಲ್ತದ ದಿನ ಕರ್ತೊಂದಿಲ್ಲ ನಿನ್ನ ಪ್ರಶ್ನೆಗೆ ಕೊರಿಯರ ಉತ್ತರ ಏನಡೆಚ್ಚಿ ದಾನ ಮಗ ಈತ ದಿನ ಕಾಪಿದ ನೀರು ಗಂಜಿ ಮಾತ ಬೇಪಾದ ಕೊರೊಂದಿತ್ತ ನಾನು ಏರ್ದೊಡಪ್ಪ ನಂಗೆ ಬೇಪಾದ ಪಾಡು ಅಲ್ಲ ಈ ಹೇಪಲ ಬಗೆಯಲ್ಲಿ ಜೆತ್ತೊಂದು ತೆಲ್ತೊಂದು ಕನಗಟ್ಟೊಂದು ಪೋತ ನನ್ನಡ್ದು ಬೊಕ್ಕ ಅವೇನು ಮಾತ ಬುಡ್ದು ಇಲ್ಲಡು ಅಟೀಲ್ ಮಂತು ದೇವಡಿ ದೊಡ್ಡಪ್ಪ ಈರ್ಲೆ ನಾನು ಇಂಚನೆ ಪನ್ಪಿನ ದೊಡ್ಡಪ್ಪ ಯಾನು ಕೊರ್ಲುಜ್ಜಿಗೆ ಯಾನು ಒಯ್ಕಲ ಆವಂದಿನ ಅಂದ ದೊಡ್ಡಪ್ಪ ಏರು ಪಂಡೇರು ಮಗ ಏನಂತ ಪಂಡೇರು ಒಯ್ಕಲ ದಾಲ್ತಿನ ಅನ್ನೆ ಆನ ದೋಚಿನಾಗಲ್ಲ ಮತ್ತೆ ಪಾಣೊಂದಿತ್ತೆ ಒಯ್ಕಲ ಆವಂದಿನಾಯೇ ನಿನ್ನ ಅಣ್ಣೆ ಈ ಕಮಾಂಡಲ ಕಟ್ಟೊಂದು ಪೋತ ದೊಡ್ಡಪ್ಪ ಎನ್ನ ಕಾನೂನು ನಿಜ ಮನ್ಬಾರ ದೊಡ್ಡಪ್ಪ ನಿನ್ನ ಕಾನೂನು ನಿಜ ಮಾಡ್ಬೋದು ಅಂಚಿನ ಮಾತನ ಮಗನಿನ ಒಚ್ಚಿ ಯಾನ ಏರ್ದಲ್ಲ ಮನ್ಪುಜ ದೊಡ್ಡಪ್ಪ ಇಲ್ಲಿ ಕಾನ ನಿಜ ಮನ್ಬಾರ ದೊಡ್ಡಪ್ಪ ಈರು ಈತ ಸಮಯ ಲ್ಯಾಬುಡು ಸೈತಿನ ಪುನೊಂದು ಮಾತ ಟೆಸ್ಟ್ ಮಾಡ್ತೊಂದಿತ್ತಾರತ್ತೆ ಅಂದು ಇತ್ತೆ ವಾ ವಿಸಕ್ಕೆ ತೊಂಡ ಆಯೆ ಸೈತೆ ಬಂದು ಪಕ್ಕ ಡಾಕ್ಟರ್ ನಕ್ಲಿಗೆ ಪತ್ತೆ ರಾವಣ ದಾಯ ಮಗ ಅವಿತ ದಾಯಲಿಕ್ಕೆ ಈ ದಾನ ವಿಷಯತೆ ತೋರು ಸರಿ ಮಾಡ ಅವು ಮಾತಾ ಬಿಡು ಈಗ ಎಲ್ಲರೂ ಅಡ್ಡಿಲ್ ಇಜ್ಜತ್ತ ಅಡ್ಡಿಲ್ ಮನಸ್ಸು ಇಜ್ಜತ್ತ ಹೆಂಗರು ಹೋಟೆಲ್ಗೆ ಬಿಟ್ಟು ಮನಸ್ಸು ಮಾಡ್ತಾರೆ ಬಲ ಬಲ ಕಾರಣದಾದ್ರೆ ಜೀಪ್ ಬಿಡ್ಬಾರ್ದು ಸ್ಟೇಷನ್ ಎತ್ತೊಂದು ಬರ್ತಾರತ್ತೆ ಯಾ ದಾತಪ್ಪ ಅಂತೆ ಇನ್ನ ಪುದರ್ ಹೊಸದ ನಿಕ್ಕು ದಾದ ಕೇಳಿತ್ತು ಬೇಗ ಕೇಳಿ ನಿಂಗೆ ಊರು ಕೋಪಿನ ಬಸ್ ತತ್ತನ ಏನ ನಿಲ್ಲದಾಗ್ಲು ಕಾಪೇರಿ ಅಯ್ಯ ಬಸ್ ತತ್ತನ ಮಲ್ಲೈತಿ ಮಾರಾಯ DSP ಇತ್ತೆ ಬರ್ತೀನಿ ನಿನ್ನ ಏಸರು ಹುಡುಕುಲ್ಲ ಐಟ್ ಆರಾಮೋಡು ಜಪ್ಪು ಕಾಂಡೆಲಕ್ಕ ಬಸ್ ಇಟ್ಟು ಪೋಡಿ ದೇ ಯಾನ್ಲ ಎಜುಕೇಟೆಡ್ ಐತೆ ನಿಕ್ಕಲು ಕಾರಣದ ಅಂತೆ ಸಾರ್ವಜನಿಕರಿಗೆ ತೊಂದರೆ ಕೊರೊಂದಿಲ್ಲ ಎಂಕ್ ಪೋಯರ ಪೊರ್ತಾಂಡೆ ಏನನ್ನು ಬಿಟ್ಲೆ ಬ್ಯಾಗ್ ಬತ್ತೊಂದು ಅಂಚಿ ಇಂಚಿ ಬಲಿ ಬರೋಂದಿತ್ತ ಈ ನಕ್ಸಲೇಟ ಅಥವಾ ಉಗ್ರಗಾಮಿಯ ಕೊಂಚ ಡೌಟ್ ಇತ್ತು ಐಕೆ ನೀನೆ ಒಯ್ತಂಬತ್ತೀನಿ ಕುಲ್ಯಾರ್ಪ ತುಲೆ என்ன ಸಮಸ್ಯೆಗೆ ನೀ ಪರಿಹಾರ ದಿಕ್ಕು ಪರಿಹಾರ ನೀ ಕವು ಎಪ್ಪುಣ ಪರಿಹಾರ ಪರ್ಪಿನೇ ಎಪ್ಪುಣ ಮಾರ ನೇ
ಎನ್ನ ಬೊಡಿದಿನ ಪೆದ್ದ ಸಾಂಕರ ಅಲ್ಲ ಅಪ್ಪೆ ಬಣ್ಣ ಎನ್ನ ಮಾಮಿ ಬೈದೇರಿಯ ಅರೈತೆ ಪೋಣಗ ಸೀರೆ ಕೊರಡ್ತಾ ಅಂಜೆ ಸೀರೆ ಒಂದಿಟ್ಟಿಟ್ಟು ನಾನು ಒಂಜಿ ಮಾತ್ರ ಹಿಂಗೆ ಬಾಕಿದ ಇಂಚಿನ ಸಂಕ ಮಸಣ ಉಂಡು ಅವನು ಪುರೈ ಬದ ಯಾನ್ ಹೇಳುದು ಗೊತ್ತುಂಡೆ ಜೀವಯಸ್ತಿ ಸತ್ಯಮೂರ್ತಿಲಿನ ಬಡದಿ ಪೂರ್ಣಿಮನ ಊರ್ದಾಯಾನು ಅಲ್ಲ ಸ್ನೇಹಿತಿದ್ಯಾನು ಅಯ್ಯ ಸ್ನೇಹಿತಿದಿನ ಕಂಡನಿಯೇ ನೀನು ಎಂಗ್ಲೆಲ್ಲಿ ತೊಂದರೆ ಎರಬಂತಿ ನಿಮ್ಮ ಗಂಡನಿಡ ತನ್ನ ಪೂರ ವಿಷಯ ಪಂಡಲ್ ಪಂಡು ನಿನ್ನ ಊರು ನಿನ್ನ ಬಡ್ಡಿ ಆರ್ನ ಪುದರ ನಿನ್ನ ಬಾಯಿಡು ಬತ್ತಂದ ನಿನ್ನ ಬಾಯಿಡು ಒಂಜೊಂಜಿ ಕೂಲಿವರಿ ಅಂದು ಈ ಎನ್ನ ಇಲ್ಲ ಸಾಯಿಪೋಯ ನಿನ್ನ ಹೊಡಿದಿನ ಸಹಾಯಡು ಕೆಲಸ ತಿಕ್ಕೋ ಬಂದು ಲಾಲೆಗ್ಲ ಸುಮಾರು ವರ್ಷದಿಂದ ಪ್ರೀತಿ ಸಾಲಿಗೆ ಇತ್ತಲತ್ತ ಓಕೆ ಸರ್. ನಿನ್ನ ಊರು ಒಪ್ಪಾಟೆ ಅಟೆಂಡರ್ ಆಗಿದ್ದೇನೆ ರಿಟೈರ್ಡ್ ಆಯ್ತು ಅಂದ ವಾಸು
ಯಾನು ನಿನ್ನಡ ಕೆಲವು ಪ್ರಶ್ನೆಗಳು ಕೇಳಲು ಬಂದಿಲ್ಲ ಐಕ್ ಸರಿಯಾದ ಉತ್ತರ ಈ ಕೊಡು ಬರ್ತಾನ ಸರಿ ಪುರಾಣಿ ನಿನ್ನ ಪೊಲೀಸ್ ಜೀಪ್ ಪಾಡ್ದು ಮುನ್ಸಿಪಾಲಿಟಿ ಕಚೇರಿ ರಾಷ್ಟ್ರ ಮನದಾರಿ ಪೊಲೀಸ್ never ഞാൻ ഈ അപൂർവമായി കൊണ്ടു മറലാതെ ഞാൻ ಇದೀಗ ಶಾಶ್ವತವಾಗಿ ಪ್ರಪಂಚಗಳು ಇಂಜಿನಿಯರ್ ವಿಜ್ಞಾನಿಗಳು ಇಂಜಿನಿಯರಿಂಗ್ ನಾಡು ಬರ್ತಾರೆ ಅಜ್ಜಿನಪ್ಪ ಈ ಪೊರ್ಲು ಶಾಶ್ವತವಾದ ಬೆಳಗಿನ ಒಂಜಿ ಮನೆಲ್ಲ ವಾ ವಿಜ್ಞಾನದ ನಾಡು ಬರ್ತಿದ್ದಾರೆ ಒಂಜಿ ವೇಳೆ ನಾಡು ಬರ್ತಿದ್ದಾರೆ ಅಂದ ಅವು ಪ್ರಪಂಚದ ವಾ ಮೂರಡಿತಿಲ್ಲ ಅವೇನು ಏನೇ ಕಾಸ್ಟ್ಲಿ ಅದಕ್ಕಿಲ್ಲ ಅವೇನು ಪರ್ಚೇಸ್ ಮಾಡ್ತೀವಿ ಅನ್ನಕ್ಕೆ ಬರ್ತದ್ವೆ ಮೈ ಬ್ಯಾಟ ಎಲ್ಲ ನಾಡ್ದೆ ಬರ್ತಿದ್ದೀರಿ ತುಲೆ ಯವ್ವನ ಕರಿಬಕ್ಕ ವೃದ್ಧಾಶ್ರತೆ ಬರ್ಪನಿ ಅಪ್ಪಗ ಯಾನ್ನ ಮಾತಾಡ್ಲಕ್ಕ ಪರಪಾಪ ನೋ ನೋ ಈಗ ಅಲ್ಪನೆ ಮಾಡ್ತೇನೆ ನಾವು ಅವನು ಎನ್ನಗ ಇದರ ಬಿಡಲಿ ನಾವು ನಿಮ್ಮ ಶೀತ ಕೊಟ್ಟಿದ್ದು ನನ್ನದ ಮಾತಿದ್ದು Yes.
ಓಕೆ ಸರ್ ಇತ್ತ ಏನು ಆಫೀಸ್ ಬೈದಿಗೆ ಇಮಿಡಿಯೇಟ್ಲಿ ನಾನು ಆಫೀಸ್ ಬರೆಯ ಬರ್ತೀನಿ ಏನ ಸ್ಟೇಷನ್ ಕೂತ್ಕೊಂಡು ಓಕೆ ಬಾಯ್ ಟೇಕ್ ಕೇರ್. ಸತ್ಯ ಘಟನೆಯ ಗಣ್ಯ ವ್ಯಕ್ತಿಯ ನಿಗೂಢ ರಹಸ್ಯದ ಕತೆ. ಅರೆ ನೆಟ್ವರ್ಕ್ನ ಪಾತ್ರ ಸಂಭಾಷಣೆ ಕೇಳಿಲಕ್ಕ ಉಂಟು. ನಾಲ್ಕು ಗೋಡದ ನಡುವೆ ಬಂದ ನಡೆದಿದ್ದೇನೆ. ಇಜ್ಜಿ ಸತ್ಯ ಸಂಗತಿ ತಿರುಗಾಟ ಪೇಪರ್ ಬರ್ತೀನಿ ಕತೆ ನೋಡಿ. ಈ ರೀತಿ ಕತೆ ಬರೆಯೋದ್ರಿಂದ ಏನಲ್ಲ ನಾನು ಸೊಟ್ಟು ಗುರ್ತು ಮಾಡಿದ್ರೆ ಖಂಡಿತ ಆ ಕೆಲಸವನ್ನ ಹೀರೇ ಮಲ್ಕೊಳಕತ್ತೆ ಈರ್ನ ಕಥೆನೆ ಬರ್ತೀನತ್ತೆ ಹೋಗಲೇ ಸರಿ. ಸಾರ್ವಜನಿಕರಿಗಿಂತ ಪೊಲೀಸ್ ಇಲಾಖೆದ ಮಿತ್ತ ನಂಬಿಕೆ ನಂಬಿಲ್ಲ ಕಾಣ್ತಾನೆ ಗೊತ್ತದೇರಿಗೂ ಲಾಕಪ್ ಡೆತ್ತಲು ಜಾಸ್ತಿ ಅವನು ತನಿಖೆ ಸುಮ ಸಸ್ಪೆಂಡ್ ಮಾಡ್ಕೊಡೊಂದು ಬಂಡದು ಸಂಘ ಸಂಸ್ಥೆದಕ್ಕೂ ಪೇಪರ್ ತಕ್ಕೂ ಸಾರ್ವಜನಿಕರನ್ನ ಮಾತ ಒತ್ತಡ ಬರೋದು ಫೋನ್ ಹುಡ್ಕ ಬಿಟ್ಟು ಫೋನ್ ಬರೋದು ಅಂಚಾದು ಇದೇನು ಸಸ್ಪೆಂಡ್ ಮಾಡ್ತದ ವಿಚಾರಣೆ ಮಾಡ್ತಿದ್ದ ಚಂದ್ರಕಾಂತೆ ಬರೀ ಸಾಮಾನ್ಯ ವರದಿಗಾರೆ ಆಸ್ಪತ್ರೆ ನಡಪನ ಅವ್ಯವಹಾರ ಡಾಕ್ಟರ್ ನರ್ಸನಕ್ಕನ ಅನೈತಿಕ ಸಂಬಂಧ ಈ ರಾಜಕೀಯ ವ್ಯಕ್ತಿನಕ್ಕೂ ಮಾತ ಏರೇರ್ನ ಪಾಪದಕ್ಕನ ಜಾಗ ಉಲಾಯ ಪಾಡ್ದು ಮನ್ಪುನಚ್ಚಿನ ವಿಲಾಸಿ ಜೀವನ ಮಾತ ಸಾಕ್ಷ್ಯಾಧಾರದ ಒಟ್ಟುಗು ಪೇಪರ್ ರಿಪೋರ್ಟ್ ಮಂತ್ಕೊಂಡಿತ್ತು ನಂಚಿನ ಒಂದು ದಕ್ಷ ವರದಿಗಾರ ಇರೇ ಗೊತ್ತುಂಡ ವಾಸು ಇರ್ನ ಮಿತ್ತು ದೂರುಗೊರಂದ ಪುನಃ ಮಾತ್ರ ಇರಬೇಕು ಪುನಃ ಪ್ಲಸ್ ಯಾರು ಸಸ್ಪೆಂಡ್ ಮಾಡ್ಕೊಂಡು ಇನ್ನು 24 hours ಟೈಮ್ ಕೊಡಿ ಆಯ್ತಲ್ಲ ಈ ಕೇಸರಿಯನ್ನು ಇನ್ವಾಲ್ವ್ಮೆಂಟ್ ಇಜ್ಜಿ ಮಂದಿಯನ್ನು ಫುಲ್ ಮಾಡ್ತಾ ಎಸ್ ಸರ್ ಇನ್ನು ಟೈಮ್
ರಾಜಕೀಯ ಪ್ರಭಾವನ ಯೂಸ್ ಮಾಡ್ತದೆ ಇರಿ ಈ ವಿಷಯನ ಮುಚ್ಚರ ತೋಂದುಲ್ಲರ 24 ಅವರ್ಸ್ ಉಲೈ ಈ ರೆಂಟ್ ರಿಪೋರ್ಟ್ ಬರೆದು ಕೊಡು. बका 40% दाय बाकी दिया डिटेल्स ಅದು ಬರಲಿ ಸರ್. ಚಂದ್ರಕಾಂತಗೆ 2 ಜನ ಆಂಜೋ 2 ಜನ ಗ್ರಾಜುಯೇಷನ್ ಎಸ್ ಚಂದ್ರಕಾಂತಗೆ ಕೊರಿಯನ್ನೇ ಸೂರ್ಯಕಾಂತ ಸರ್. ಈ ಪುಸ್ತಕ ನಾನು ಓದಿ ದಾರು ಮುಖ್ಯ ಒಂದು ಚಂದ್ರಕಾಂತ ಬರೆದಿನ ಪುಸ್ತಕ ದೇ ಆಯನ ಕತೆ ಓದಿದೆ ಈತ ರಾತ ಅಂತ ಆತನ್ನ ಆಯ್ನಿ ನನ್ನ ಕತೆ ನೋಟ ಪುಸ್ತಕ ಜಾಗತ್ತೆ ಕೋಪ ಮಲ್ಕೊಡ್ಸಿ ಸರ್. ಒಂದು ಚಂದ್ರಕಾಂತ ಬರೆದಿನ ಬೇರೆ ಪುಸ್ತಕ ಬಂಡ ಬಂಡ ನೆಟ್ಟು ಚಂದ್ರಕಾಂತ ಚಿಕ್ಕದ ಬಾಡ್ರೆ ಒಂದು 8 ಸಾಕು. ಬರೀತೀನಿ ಚಂದ್ರಕಾಂತ್. ಮಿಸ್ಟರ್ ಚಂದಪ್ಪ. ಎಸ್ ಸರ್. ಈ ಬುಕ್ ನೀನು ಓದ ಹಾಂ ಸರ್. ಸರಿ ಇದು ఆయన దర్ప కథ ఓది బుక్ ఎన్న తరిక అడర్దిన టెన్షన్ నాన్న కమ్మి ఆచి కూడా ఈ బుక్ ఓదిన తాల్మే ఇచ్చి ఈ బుక్ ಬರೆದಿನ ಕಥೆ ಮುಖ್ಯ ಪಾತ್ರಧಾರಿ ಚಂದ್ರಕಾಂತನ ಮಲ್ಲಮಗೆ ರಾಮಕೃಷ್ಣ ಮೇಲೆ ಈಗ ಗುಂಡು ಪೋಖರಿ ಜವಳಿಯೊಟ್ಟಿಗೆ ಸೇರಿದು ಬಡ ಹಿರಿಯ ಕಲಾವಿದರಿಗೆ ಸನ್ಮಾನ ಮಲ್ಪ ಬಂದು 1500 ರೂಪಾಯಿದ ಟಿಕೆಟ್ ಮಲ್ತದ್ದು ಜನಕ್ಕೆ ಮೋಸ ಮಾಡ್ತದೆ. ಅವಿನತು ಇನ್ನ ಚಂದ್ರಕಾಂತಿ ಫೋಟೋ ತೆತ್ತದು ಪೇಪರ್ ಡೇಟೆ ಆರ್ಟಿಕಲ್ ಮಲ್ತಿ ಪುಸ್ತಕ ಎಲ್ಲ ಬರೆಯುತ್ತೆ ಅಷ್ಟೇ ವಿಷಯ ಸರ್. ಓದ್ಲೆ ಸರ್.
ಎಂಕ್ಲದ ಆಯ್ ಓಲ್ ತಿಕ್ವೆ ಸರ್ ಗಣಿತಕ್ಕಂತೆ ಆಯ್ ಮಲ್ಲ ಕುದುಕಿ ತಾಯಿ ಸರಿ ಹಾಂ ಸಾರ್ವಜನಿಕರು 1,000 ರೂಪಾಯಿದ 500 ರೂಪಾಯಿದ ಟಿಕೆಟ್ ಮಾರ್ದು ಮೋಸ ಮಲ್ತೀನಿ ಆ್ಯಂಡ್ ಜನ ಕೂತು ಬಿಡುವೇನೆ ಸರ್ ಓಕೆ ಅವು ಇಂಚಿನೇ ಅವ ಇರು ಚಂದ್ರಕಾಂತೆ ನಾ ಮಗೆ ರಾಮಕೃಷ್ಣ ಎತ್ತಿಲ್ಲ ಎತ್ತಿಲ್ಲ 4 ಗಂಟೆ ಏನಿಲ್ಲ ಓಕೆ ಸರ್ ಎಸ್ ಸರ್ ಮಸ್ತ್ ಸೀಕ್ರೆಟ್ ಅದು ಓಕೆ ಸರ್ ನಾನೇ ಬಂದಿದ್ದು ನಿಮ್ಮ ಮಗಿ ಇಂದಿನ DYSP ಸತ್ಯಮೂರ್ತಿನ ವಿಚಾರಣೆ ಬಗ್ಗೆ ಕೆಲವು ವಿಷಯಕ್ಕೂ ಎರಡು ಉತ್ತರ ಸಿಕ್ಕಿದೆ. ವಾಸು ಪಂಥಿನ ವ್ಯಕ್ತಿನೇ DYSP ಸತ್ಯಮೂರ್ತಿ ಕಾರಣದಂತೆ ಲಾಕಬಿಡು ಮತ್ತಿತ ಪುಲಕ ಹಾಕಿರಿ ಆಯನೆ ವೈದ್ಯ ಗಂಟೆ ಮಾರ್ಗದಕ್ಕೆ ಮುಂದಿನ ಊರಿನ ಸಾರ್ವಜನಿಕರಿಗೆ ಸಂಘ ಸಂಸ್ಥೆಗಳು ಟಿವಿ ಮಾಧ್ಯಮದಗಳು ನೆತ್ತ ಬಗ್ಗೆ ವಿಚಾರಣೆ ಮಾಡ್ಕೊಂಡು ಬಂದಿದ್ದಕ್ಕೆ ಇನ್ನು ವಿಚಾರಣೆ ನಡೆದು ಆ ವಿಚಾರಣೆ ಇದು ಸೋತ ಈರು ಸೋಪೆರ ಕಾರಣ ಯಾನ್ ಯಾನ ಮತ್ತಿನ ಪ್ರಯತ್ನ ಪೂರ ಇರಾಲ್ ಮಾಡ್ತಾರೆ ಇರ್ನ ಮಗೆ ಅದು ಯಾನ ಮನೆ ಬಂದುಕೊಳ್ಳರ ಸಾಧ್ಯನೇ ಈರು ಸತ್ಯರ ಜನರ ಮಗೆಯತೆ ಸತ್ಯ ಸಂಶೋಧನೆ ಕಥೆಗಾರ ಬಂದು ಈರು ಬರೆಯಿನ ಉಪಕಾರ ಕತೆ ಎನ್ನ ಜೀವನನೇ ಕತ್ತಲೆ ಮಾಡ್ತಾರೆ ಊರುಡು ತರಂತ ನಡಪಂದ ಲೆಕ್ಕ ಮಾಡ್ತಾರೆ ಕೆಲಸ ಬರೋದಕ್ಕೆ ಮಾಡ್ತಾರೆ ಎನ್ನ ಯೋಜನೆ ಮಣ್ಣು ಪಾಲು ಮಾಡ್ತಾರೆ ನಿರುದ್ಯೋಗ ಹೊಂದಿದ್ದೀನ ಕೊಂಚ ಬೇಲೆ ತೆಪ್ಪಾದು ಕೊಡ್ಲಕ್ಕೆ ಹಚ್ಚಿನಲ್ಪ ಎನ್ನ ಪ್ರಯತ್ನ ದಾಯ ಹಾಲು ಮಾಡ್ತಾರಂದಿ ಇತ್ತ ಕನ್ನಡಿಲ್ಲ ಮೋಸ ವಂಚನೆ ಸುಳ್ಳು ಒಲ್ಪಚ್ಚಿ ಏಳಚ್ಚಿ 100 ಕೋಟಿ ಸಾರ ಕೋಟಿ ಮುಟ್ಟ ದೋಚೊಂದುಳ್ಳೇರಿ ಜನಕ್ಲನ ನೆತ್ತೇರು ಕುಂಟೊಂದುಳ್ಳೇರು ನಮ್ಮ ಸರ್ಕಾರ ಅಕ್ಕನ ಕೈಕಾಲು ಕೋಪಿನ ಧೈರ್ಯ ಇರಗಿದ್ದಂತೆ ಅಜ್ಜಿ ಚಿಲ್ಲರೆ ಕಾಸದ ಯೋಜನೆಗೆ ಕೈಪಾಡಿನ ಎನ್ನಂಚಿನ ಪದವಿ ಪಡೆಯಲ ನಿರುದ್ಯೋಗಿನ ಫೋಟೋಬಾರ್ದು ಬರೆಯರಿ ನನ್ನ ಜೋಕಿನ ಬಗ್ಗೆ ಏರ್ಪಾಡ ಚಿಂತನೆ ಅದಕ್ಕನ ಮಾರ್ಗದರ್ಶನಕ್ಕೂ ದಾದಾನಲ್ಲ ಸಾಕಾರ ಮತ್ತು ಕೊರಿಯ ಅವಮಾತ ಕುರಿತು ಎನ್ನ ದಿನದ ಪ್ರಸಾದಿಗ ಅಡ್ಡಬತ್ತಿನ ಈರೋಂಜ ಅಮ್ಮನ ಮಗಳಿಗೆ 32 ವರ್ಷ ಪ್ರಾಯ ಕರಿನಲ್ಲ ಅಲ್ಲಿಗೆ ಮಧ್ಯವರ್ಗಂತೆ ಯೋಗ್ಯತೆ ಇದ್ದಂತೆ ಅಲ್ಲಿ ಎರಡನಾ ಒಟ್ಟಿಗೆ ಬರ್ತಾರೆ ಪೂರ್ವಕಲ ಪೂರ ಸತ್ಯ ಸಂಶೋಧನೆ ಮಾಡ್ತಾರೆ ಇನ್ನ ಇಲ್ಲದ ವಿಷಯ ಸರಿನಾದ ಯೋಗ್ಯತೆ ಇರಗಿಚ್ಚಿ ಹೆಂಗೊತ್ತುಂಡು ಎನ್ನ ವಾ ಪ್ರಶ್ನೆಗಳ ಉತ್ತರ ಕೊಡ್ತಿರೋ ಧೈರ್ಯ ಇರಡಿಚ್ಚಿನ ವಂಜಿದ ಕರ್ಮಗೂ ದಾದಾಂಡಲ ಗೊಪ್ಪು ಗೊಪ್ಪುನ ಎನ್ನಂಚಿನ ನಿರುದ್ಯೋಗಿನ ಸಾಧಿಗಿರೋದು ಮುಳ್ಳು ಐಕೆ ಮುಳ್ಳುನು ಮುಳ್ಳುಡೇ ದೆತ್ತು ಬಿಡಿ ಎಂಕ್ DYSP ಸತ್ಯಮೂರ್ತಿ ಬಂಡಿ ದಿಕ್ಕು ಬೋಡಾಪಿನಾಥ ಕಾಸು ಕೊಡ್ಪೆ ಹೆಂಗ್ ಕೊಟ್ಟೆ ಸಹಾಯ ಮಲ್ಪೂನು ಐಕೆ ಇರ್ನ ಬ್ಯಾಗ್ ಹಿಡಿತಿನ ವಾಸು ಪಾತಿರ್ತೀನಿ ರೆಕಾರ್ಡ್ ಮಾಡ್ತಿನ ಕ್ಯಾಸೆಟಿನ ಬದಲ್ ಮಾಡ್ತಿದ್ದೀನಿ ಯಾನೆ ಇರ್ನ ಉಪಕಾರ ಕತೆ ಪ್ರಿಂಟ್ ಮಲ್ಪನ ಪ್ರಸ್ತುತ ಕ್ರೀಡ ಒಂಜಿ ಕಾಪಿ ಉಂಡು ಬಂದು ತೆರಿದೆ ಮಿಮಿಕ್ರಿ ಕಲಾವದೆ ಗುರುರಾಜಡ ವಾಸು ಪಾತೆಲೆಗನೆ ಪಾತೆರ್ಪಾದೆ ಈ ಬೇಲೆ ಮಲ್ಪೆ ಒಕ್ಕ ಸುಳ್ಳು ರಸೀದಿನಿ ಯಾನೇ ಸೃಷ್ಟಿ ಮಾಡ್ತದೆ
ಕಮಿಷನರ್ ಕಟ್ಕೊಡಿ ನಮ್ಮ ಇದೆ ಆ ಕತೆ ಬರೆಸ್ಲಕ್ಕೆ ಅಂದಿ ಕತೆ ಬರೆಯಲ್ಲ ಅವೇನು ಪ್ರಿಂಟ್ ಮಾಡ್ಕೊಂಡ ಧೈರ್ಯ ವಾ ಪೇಪರ್ ತಗ್ಲಕ್ಕೆ ನನ್ನದಾಗಿರುವ ಪ್ರಯತ್ನ ಆಳು ಮಲ್ಪನೇ ಎನ್ನ ಗುರಿ ಇನ್ನ ಬುದ್ಧಿವಂತಿಗೆ 10 ಪಾಲು ಮೀರಿದ ಯಾನು ಬುಲೇಜಿಡ ಯಾನಿನ್ನ ಮಗೇನೆ ಇದು ಪಜೆ ತಟ್ಟಿಟ್ಟು 102 ಯಾನೆ ರಂಗೋಲಿ ತಟ್ಟಿ 100 ನಿನ್ನ ಉದಾಸೀನ ದಿಕ್ಕಿನ ಫಲವನ್ನು ಅಮೂಲ್ಯವಾದ ದಾಖಲೆಯನ್ನು ಭದ್ರವಾದ ಜೀವನದಿಂದ ನಿನ್ನ ಹೋಗಿದ್ದ ಎಣ್ಣನೆ ಇದ್ದು ಸಾಲ ಆ ಒಂದು ಪಂಡದು ಎನ್ನಲ್ಲ ಅವನು ನನೊಂದಿದ್ದ ನಿನ್ನ ಸುರಂಜಿ ತಪ್ಪು ದಾದಂದು ಗೊತ್ತು ನನಗೆ ದನೆ ಯಾನು ಕುಡೊಂಜಿ ತಪ್ಪು ಮಾಡ್ತೇನ ದಾದವ್ ಬ್ರದರ್ ಈ ಬರೆತಿನ ಉಪಕಾರ ಕತೆ ನಿಕ್ ನೆನಕುಂಡ ಕೆಲಸ ಇಜ್ಜಿಂಡಲ್ಲ ಅಡ್ಡ ಸಾದಿ ಪತ್ತೊಂದು ಆ 4 ಕಾಸು ಸಂಪಾದನೆ ಮಾಡ್ತೊಂದಿತ್ತೆ ಕಲ್ಲು ಪಾಡ್ಯ ಅವ ಮಾತ ಬಿಡು ನಿನ್ನ ಎಲ್ಲೆ ಮಗೆ ಆಯ್ ಬುದ್ಧುಲಕ ಮಲ್ತೊಂದುಲ್ಲೆ ಏ ಪಲಕ ಪಗೆಲ್ಡು ಕಣ ಕಟ್ಟೊಂದು ತಾತಾದ ಮನಸ್ಸು ಕಲ್ಪನೆ ಬಗ್ಗೆ ಸಾಕು ಈ ಬರೆತಿನ ಉಪಕಾರ ಕತೆ ಈ ಬುದ್ಧಿವಂತ ಈ ಬುದ್ಧಿವಂತೆ ಅಕ್ಲಿಗೆ ಮಾಡಲು ಬಾಲ ಈ ಬುದ್ಧಿವಂತೆ ದೊಡ್ಡಪ್ಪ ಅಪ್ಪಗಂಡ ಹೆಂಗೆ ಕೆಲಸ ತಿಕ್ಕೋ ದೊಡ್ಡಪ್ಪ ನಿಕ್ಕ ಕೆಲಸದಾಯ ಮಗ ನಿಕ್ಕ ಸ್ವಂತ ವ್ಯವಹಾರ ಮಲ್ತಾರೆ ಐಕ ಬೋಡಿತನೋ ವ್ಯವಸ್ಥೆನೇ ಅನ್ ಮಲ್ತಿದ್ದೆ ಬೋಲೆ ದೊಡ್ಡಪ್ಪ ಇದು ಈರು 1.5 ವರ್ಷದಿಂದ ಅಂಚನೆ ಪಾಣೊಂದುಲ್ಲ ಹೆಂಗೆ ಈರ್ನ ಪಾತ್ರದ ಮಿತ್ತು ವಿಶ್ವಾಸನೇ ಇಜ್ಜಿ ರಾಧಾಕೃಷ್ಣ ನಿಕ್ಕ ನಿಜವಾದ ದಾದ ಕೊಡ್ಬನು ಇನ್ನ ಸುಮಾರು ಸಮಯ ತಿಂಚಿದ ಒಂಜಿ ಕಣ ದೊಡ್ಡಪ್ಪ ಅವೇ ನೀರು ನಿಜ ಮನ್ಪರ ದೊಡ್ಡಪ್ಪ ನಿನ್ನ ಕಣ ನಿಜ ಹೊಡೋದಲ್ಲ ಯಾನು ದಾದ ಮಾಡ್ಕೊಡು ಬನು ದೊಡ್ಡಪ್ಪ ಒಚ್ಚಿ ಬುಡ್ಲೆ ದೊಡ್ಡಪ್ಪ ಯಾನು
అంట ఒక్కయ్య ఇరుపనివారు నీకు మారలేదు ఒక్కయ్య నన్ను కంకనాటి ఆసుపత్రికి చేర్చాడు వచ్చి తప్ప నిన్న కన్నీరు నిజం అనుకోడుతోటప్ప మీరు 5 ವರ್ಷ ತುಂಬ ಪಣಂದಿತ್ತಾರತ್ತೆ ಇದಕ್ಕೆ ಏತ ಚಾಗೋಡನಲ್ಲ ಮಲ್ಪಂದು ನೋಡಪ್ಪ ಇದು ಬಂದಿನ ಪಾತ್ರಕ್ಕೆ ಎಂದು ಯಾನು ಕೊರ್ಲುದ ಕಣ ಕಟ್ಟಿಯದೋಡಪ್ಪ ಇರುತ್ತೆ ಬಿರಜಾರ್ನ ಯಾನು ಮರಲೇನೆ ಹಾಪಿದೋಡಪ್ಪ ನಿಮ್ಮ ಮೋನೆ ತುಲ ತುಯ್ಯ ಏನು ಪಾದ ಮಾಡ್ಬೋದು ಮಸ್ತ್ ದುಡ್ಡು ಕೊಡ್ತಾಡಪ್ಪ ನಿನ್ನ ಕಣ ನಿಜ ಅವಡಲ್ಲ ಮಸ್ತ್ ದುಡ್ಡು ಬೋಡು ಅತ್ತ ಏತು ಬೋಡು ಮಗ ನೋಡಪ್ಪ ಹಿಂಗೆ 5 ಲಕ್ಷ ದುಡ್ಡು ಕೊಡ್ದಲ್ಲ 5 ಲಕ್ಷನ ಯಾರು ಅಂತ ಹೇಳಿದ್ರೆ ಈ 1 ಕೋಟಿ ಹಿಡಿದು ಮಿತ್ತಕ್ಕೆ ಏನು ಹಣ ಪಣ್ಣದು ಅಪ್ಪಗಂಡ ಈ ದುಡ್ಡು ಕೊರ್ಪರೆ ದೊಡ್ಡಪ್ಪ ಎಂತ ಕೊರ್ಪರ್ದಪ್ಪ ಬಾಲ ಯಾನು ಕಾಸು ಕೊರ್ಪೆ ಆಟ ಎಂಚ ಕೊರ್ಪೆ ಬಂದ್ಮೇಲೆ ನಾವು ಎಂಟು ಪನ್ನೆರ ಸಾಧ್ಯ ಐತಿ ಅವು ನಿನ್ನ ಕಣತಾತೆ ಸಸ್ಪೆ ಅನ್ನಕ್ಕೆ ಏ ಬಂದ್ಬಿಡು ದೊಡ್ಡಪ್ಪ ಇರು ಏಪ ಏತು ಬೇಗ ಕೊರ್ಪರೆ ಆತು ಬೇಗ ಎನ್ನ ಕಣ ನಿಜ ಅಲ್ಲ ದೊಡ್ಡಪ್ಪ ಅವಲೇನ ಕುಲಾಯಿ ಕೋಣೆಡು ಪೇಪರ್ ಪೆನ್ ಕವರ್ ಅಂಚನೆ ಗಮ್ಮೂಲ ಉಂಟು ಅವು ಮಾತ ಪತಂದ ಮಿತ್ತು ಎನ್ನ ಮಿತ್ತು ಪ್ರೀತಿ ಇತ್ತಿನ ನಾಂಡ ಎಲ್ಲ ಬಯ್ಯಗೆ ಆ ಕಾಕಜನಿ ಹೋದು ನಿನ್ನ ಒಪ್ಪನ ಪರಿಸ್ಥಿತಿ ನಿನಗೆ ಕ್ಲಿಯರ್ ಈ ಇಲ್ಲದ ಜವಾಬ್ದಾರಿ ಹೌದಪ್ಪ ಆ
ಜಾಬ್ ಇಲ್ಲ ಅಂದರೆ ಎಡ್ಡೆ ಸಂಬಳ ಕೊನೆ ಉಂಟರೆ ಇಲ್ಲಿನ ವ್ಯವಸ್ಥೆ ಮಾಡ್ಕೊಳ್ಳಂತೆ ಕಾತ ದೂರದ ಮೂಲೆ ಒಲಡ ದೆಪ್ಪದ ಗೊತ್ತಿರುತ್ತೆ ಪೂರ್ಣಿಮಾ ಆಯ್ನ ಭವಿಷ್ಯದ ವಿಷಯ ಬೇಕು ಗೊತ್ತಾಗ ಯಾಕೆ ಅಂದರೆ ಒಂದು ಸಂಬಳ ಇತ್ತು ನಲ್ಪ ಇತ್ತೆ ವ್ಯವಸ್ಥೆ ಇತ್ತು ನಲ್ಪ ಬೇರೆ ಜವಾಬ್ದಾರಿ ಅಲ್ಲ ಓಕೆ ನಮ್ಮ ರಟ್ಟದಿಂದ ಮಟ್ಟಿಗೆ ಊಟಿಗೆ ಮೈಸೂರಿಗೆ ಗೊತ್ತಿರುವ ಕಣ ಓಕೆ ಜನ ಬೈಯಂಗೆ ಬೇಗ ಬರ ಓಕೆ ಬಾಯ್ ಬಾಯ್ ಅಂಚನ ಒಟ್ಟಿ ದಾಯ ಬತ್ತ ಅಂಚಣ್ಣ ಯಾರು ಬತ್ತಿನ ತಪ್ಪಂಡ ಅತ್ತು ಈ ಎನ್ನ ಕಡೆ ದಾರಿಗೆ ಇಟ್ಟು ಕೊಡಿವಾ ಇನ್ನೇ ಸ್ಥಿತಿಗೆ ಆ ಕಾರಣಕ್ಕೆ ಬಂದು ಸೇರ್ಪಡ ಕಾಯ್ದಿಲ್ಲತ್ತ ಅವು ಎಲ್ಲ ಎಲ್ಲ ಕಡೆ ನಿಂಗೆ ಬ್ಯಾಂಗ್ಳೂರ್ ಕೆಲಸದ ಬರ್ಕೊಳ್ತಿದೆ ಈ ಹೋಗಲ್ಲ ಚೆಲ್ಲಕಾಂಡ ಡಿಸ್ಚಾರ್ಜ್ ಆಯ್ತಕ್ಕ 10 ಗಂಟೆದ ಬ್ಯಾಂಗ್ಳೂರ್ದ ಬರ್ತದೆ ಆ ವಿಷಯ ನೀನು ಕಿತ್ತಿನ ನಿತ್ತಿಲಕ ತೆರಿಬಹುದು ಯಾನ್ ಇಜ್ಜಿ
ಗೆಳೆಯ ವಾಸು, ಯಾನ್ ನಿನ್ನ ತುಯರೆ ಬತ್ತಿನೆಟ್ಟು ನಿಕ್ ತೊಂದರೆ ಆಂಡ್ ಕ್ಷಮಿಸು. ನಡತಿನ ವಿಷಯ ಗೊತ್ತಾವಂದೆ ಮನಸ್ಸು ತಳಮಳ ಆವಂದುಂಡು. ನೆಮ್ಮದಿ ಇಜ್ಜಂದಿಲ್ಲ ಕಾತುಂಡು. ಎನ್ನ ಕಂಡ ನಿನ್ನ ವ್ಯಕ್ತಿತ್ವದ ಬಗ್ಗೆ ತೆರೆಯೋನರಾವಂದೆ ಜೀವಗೂ ಸಂಕಟ ಆವಂದುಂಡು. ಆ ದಿನ ನಡೆದಿನ ರಾಕ್ಷಸ ಕೃತ್ಯಗೂ ಎನ್ನ ಕಂಡನಿ ಕಾರಣನ. ಎನ್ನ ಕಂಡನಿ ಆತಂಜಿ ಕ್ರೂರಿಯ ಸಂಶಯ ಪಿಶಾಚಿಯ. ವಾಸು, ಎಂಕ್ ಸತ್ಯ ಸಂಗತಿ ತೆರೆಯೋ ನೋಡು. ಎನ್ನ ಈ ಬ್ಯಾಂಗ್ಳೂರಿಗೆ ಪೋಯಡ ಈ ವಿಷಯ ಚಿದಂಬರ ರಹಸ್ಯ ಅದೇ ಒರೆಯುಂಡು. ಎನ್ನ ಮಾನಸಿಕ ನೆಮ್ಮದಿ ಶಾಶ್ವತವಾದ ಕಳೆಯೋನ್ವ. ನನ್ನ ಮಿತ್ತಿ ಯಾನಾದ ಬತ್ತದ ನಿಕ್ಕು ತಿಕ್ಕರ ಸಾಧ್ಯ ಹೆಚ್ಚಿ. ಇನಿ ಬೈಯದ 5 ಗಂಟೆಗೆ ಸರಿಯಾದು ಎಂಕ್ಲೆನ ಬಂಗ್ಲೆಗೆ ಬಲ ಕೋಡಿ ಹಚ್ಚಿ ಎನ್ನ ಕಂಡನೆ ಊರುಳಿಚ್ಚೇರು. ಸೂಪರ್ವೈಸರ್ ರಂಜಿತ ಹುಷಾರಿಜ್ಜಿ ಬಂದು ರಜೆಟ್ ಪೋತಾನೆ. ಬಜಿ 10 ನಿಮಿಷ ನಿಂದ ಪಾತ್ರದಿಂದ ನನ್ನ ಕಡಪುಡು ಬನ್ನಿ. ಸತ್ಯ ತೆರೆಯೋರ ಒಂದೊಂದು ಅವಕಾಶ ಒಪ್ಪುದು ಪ್ಲೀಸ್. ಎಂಕೋಸ್ಕರ ನಿನ್ನ ಎಲ್ಲೆರ ದಿಂಚದ ಗೆಳತಿಗೋಸ್ಕರ ಖಂಡಿತವಾದ ಬರುಡು. ಬೈಯಗ್ 5 ಗಂಟೆಗೆ ಸರಿಯಾದ ನಿನ್ನನ್ನು ಕಾತೊಂದುಪ್ಪ. ಇತಿ ನಿನ್ನ ಗೆಳತಿ ಪೂರ್ಣಿಮಾ. ಸತ್ಯ ತೆರೆಯರೆ ಏತೊಂಜಿ ಒದ್ದಾಡೋದು ಈತೊಂಜಿ ನಿರ್ಮಲವಾಯಿನ ಮನಸ್ದ ಪುಣ್ಣಗು ರಕ್ಕಸದಂಚಿನ ಕಂಡರಿದ್ದ ಆಯ್ತಕ್ಕೆ ಅದಕ್ಕೆ ಸತ್ಯ ತೆರಿಪಾದಕ್ಕೆ ಇಂಜೆಕ್ಷನ್ ರೆಡಿ. ಪೂರ್ಣಿಮಾ ಬೇಗ ಬಲ. ಹಾ ಬರೋದಿಲ್ಲ ಐತೆ. ಪೂರ್ಣಿಮಾ ಈ ಸ್ವಿಮ್ಮಿಂಗ್ ಮಲ್ಪು ಯಾನು ಈ ಸ್ವಿಮ್ಮಿಂಗ್ ಮಲ್ಪು ತುಪ್ಪೆ ಬೊಚ್ಚಿ ಬೊಚ್ಚಿ ಈರ್ಲ ಬಲೆ ಎಂಕಲೊಟ್ಟಿಗೆ ಸ್ವಿಮ್ ಮಲ್ಪುಗ. ಓಕೆ ಬಲ ಬಲ. ಅಯ್ಯೋ ಅಯ್ಯೋ ಬೊಚ್ಚಿ ಬಿಟ್ಲೆ ಕಿಲಿಕಿಲಿ ಹಾಕೊಂಡು ಎಂಚಿನ ಕಿರಿಕಿಲಿ ದಾರಿರು. ಅವ್ನು ನಮ್ಮ ಕನ್ನಡ ಬಿಡಿದ ಅಂದ ಇತ್ತು ನಾರ್ಮಲ್ ಅತ್ತ. ಅಯ್ಯೋ ಗೀರಂಚಿ ಚೂರ ನಾಚಿಕೆ ಚೂರು ನಿನ್ಲಾಗೆ ಸೂಪರ್. ಜನನ ಬರಿಯರ ಪಂದು ಒಡ್ತಿಯ ತೆಲ್ತೊಂದುಲ್ಲತ ಏರ ಬೊಬ್ಬೆ ಪಾಡಿಯರು ಏರಿಯ ಏರ್ಲ ಬರೆಯಲು ಸಾಧ್ಯ ಅಜ್ಜಿ. ಇಜ್ಜಿ ಏರ ಬತ್ತದ ನಮ್ಮ ಮೀಪಿನ ತೂಂದುಲ್ಲೇರು ಏನೋ ರಾಸ್ಕಲ್. ಅಯ್ಯೋ ವಾಸು, ಈಡ ದಾಯ ಬತ್ತ ಈ ರಕ್ಕಸ ನಿನ್ನನ್ನು ಬಿಡುವೆನಾ? ಅಯ್ಯೋ ವಾಸು, ನಿನ್ನ ಸಾವುಗೆ ಆನೆ ಕಾರಣ ಒಂದಿಲ್ಲ. ಅತ್ತು ಈಡ ದಾಯ ಬತ್ತ. ಪೂರ್ಣಿಮಾ, ಇಂದು ಎನ್ನ ಸಹಜವಾಯಿನ ಸಾವತ್ತು ಕೊಲೆ ನೀ ಕಣ್ಣಾರೆ ತೂತ. ನಿನ್ನ ಬಾಲ್ಯ ಸ್ನೇಹಿತ ನಿನ್ನ ಕಂಡನಿ ಪೂರ್ಣಿಮಾ, ನಿನ್ನ ಕಂಡನಿ ಕೊಲೆ ಮಲ್ತೀನಿ. ಆಂಡಲ ಈ ದಾಲ ಮಲ್ಪಂದೆ ಮನೀಪಂದ ಕುಲ್ದ. ಈ ದಾಯ ಮಣಿಪಂದ ಕುಲ್ದ ಪೂರ್ಣಿಮಾ, ಈ ದಾಯ ಮಣಿಪಂದ ಕುಲ್ದ.
ಈ ದಾಯ ಮನಿ ಬಂದ ಕುಲ್ದ ಕೊಲೆ ಮಲ್ಪರೆ ಬೇರೆ ಕೊಲೆ ಮಲ್ಪರಿಗೆ ಆತ ಕಣ್ಣಿನ ನೆಂಚನೆ ಪುರ ಅದು ಮೆರಗಿನ ಅದು ಮಲ್ಲ ಇಜ್ಜಿ ನಾನು ದಿನ ಸಹಿಸೋದು ಬದುಕೊಡು ಪೂರ್ಣಿಮಾ ಈ ಕೆಲಸ ನಮ್ಮ ಒಂಜಿ ಪಾರ್ಕ್ ಬೀಚಿಗೆ ಬರೋ ತೆಗೆದು ಬರ್ಕಲ್ಲ ಯಾ ನೋಡಿಗ್ಲ ಬರ್ತಿச்சு ಯಾನ್ ಬರ್ಪುಚ್ ಪಂಡಿತೆ ಈ ಗೋಡೆ ಪಾರ್ಕ್ ನಲ್ಲಿ ಈ ಗೋಡೆ ಕೊರಿಯನೆ ಪೋಲೆ ಎಸ್ ಸರ್ ಶಿರಾಡಿಗಟ್ಟ ಓಕೆ ಸರ್ ನಾನು ಇತ್ತ ಬರ್ತೆ ಓಕೆ ಸರ್ ಓಕೆ ಆಕ್ಸಿಡೆಂಟ್ ಕೊಲ್ಲೆ ದರೋಡೆ ಒಂದು ಆಂಡೆ ಪೂರ್ಣಿಮಾ ಕಮಿಷನರ್ನ ಫೋನ್ ಮಾಡ್ತಾರೆ ಶಿರಾಡಿಗಟ್ಟೆ ಆಕ್ಸಿಡೆಂಟ್ ಆಗಿದೆ ഞാൻ അടി ഓടി അണ്ട ഞാൻ ഈ പുറത്ത് നിച്ച് പുറത്തുപാരേക്ക് മനസ്സിച്ച് ബട്ട് ഞാൻ പൂപ്പന പോടെ ബൈ ബൈ ടേക്ക് കെയർ ಓಕೆ ಮೇಡಮ್ ಸತ್ಯ ಸಂಶೋಧಕ ಬರಹಗಾರರಾಯನ ಚಂದ್ರಕಾಂತರಿಗೂ ಪೂರ್ಣಿಮಾ ಮಲ್ಪುನ ನಮಸ್ಕಾರ. ಹಿರಿಯ ಪೊಲೀಸ್ ಅಧಿಕಾರಿನ ವಿರುದ್ಧ ಹೋರಾಟ ಮಲ್ಪುವ ಪಂಪಿನ ಧೈರ್ಯ ಇರಡ ಇತ್ತಂಡ ಮಾತ್ರ ಎಂಕು ತಿಕ್ಕೆರಬಲೆ. ನರ್ಸಿಂಗ್ ಹೋಮ್ಡ್ ಕೈಕಾರಿಗೆ ಪೆಟ್ಟಾದೀತಿನ ಎನ್ನ ಮಿತ್ರ ವಾಸು ಇತ್ತೆ ಓಲುಲ್ಲೆ ನರ್ಸಿಂಗ್ ಹೋಮ್ಡ್ ಇಜ್ಜೆ ಊರಿಗೂ ಪೋತಿಜ್ಜೆ ದೇಶಾಂತರ ಪೋತಿಜ್ಜೆ ಅಂಚಂಡ ಆಯ್ ಓನ್ಲೆ ಬಾರಿ ದುಕ್ಕೋಡು ಪಾನಂದುಲ್ಲ ಚಂದ್ರಕಾಂತರೆ ಎನ್ನ ಮಿತ್ರ ವಾಸು ಸೈತು ಪೋಯೆ ఆయన నిజమైన సావత్తు అవు కొలె ఈ కొలె మల్తిని బేతే ఏర్లత్తు ఎన్న కండని డివైఎస్పి సత్యమూర్తి ఈ కొಲೆకు ప్రత్యక్ష సాక్షియాలు ಐಕ್ಯದ ಸಹಾಯ ಕೇಳೋದಿಲ್ಲ ಭಾರಿ ಜಾಗೃತಿ ಕೆಲಸ ಮಾಡ್ತೀನಿ ಇತಿ ಇರ್ನ ಪೂರ್ಣಿಮಾ
ಇಂಥ ಮಹಿಳಾ ಸಂಘದ ಪ್ರೆಸಿಡೆಂಟ್ ಹಿಂಗೆ ಪೂರ್ಣಿಮಕ್ಕೆ ಪಡಿತದೆ ಉಲ್ಲೇದೆ ಹಾಂ ಉಲೇ ಬೆಲೆ ಓಕೆ ಇರಂತೀರು ಮಹಿಳಾ ಸಂಘದ ಪ್ರೆಸಿಡೆಂಟ್ ಬೈದೇರು ನಮಸ್ತೆ ನಮಸ್ತೆ ಯಾನಿರೇನು ಮುಲ್ಪೋಲ ತೂತಿನ ಹೆಜ್ಜಿ ಈ ಋತು ಯಾರ ಇಲ್ಲಂದು ಪಿದೆ ಬತ್ತನತ್ತೆ ಎಂಕಿಲಂಚಿನ ಪುಂಜನಕ್ಕೆ ತೂಪಿನಿ ಅವಂತ ರಂಜಿತಾ ಓ ಚಾಪ ತುಂಬಲ್ಲ ಚಂದ್ರಕಾಂತ್ ಇತ್ತ ಬರ್ಪೆ ರಂಜಿತಾ ಮೇಡ ಪಾತ್ರ ಕೊಡ್ಚಪ್ಪ ಎಂಗಲಂಜಿನ ಪಾಪದಕ್ಕಲು ಮೆಂಬರ್ ಆದಾದ ಯಾರುಂಡು ಅಂತ ಪಾಪದಕ್ಕಲು ಒಲ್ಲಕ್ಕಲು ಬಂದ್ರೆ ಭೇದ ಎಂಗಳ ಸಣ್ಣ ಇಜ್ಜತ್ತೆ ಮಾತೆಲ್ಲ ಒಂದೇ ಸಮಾನ ಈ ರಾಪರೆ ಭೇದ ಭಯ ಇಲ್ಲದ ಯಜಮಾನ ಕೊಡುತ್ತಿದ್ದೀರಿ ಆರು ಊರು ಡಿಜೆ ಅವ್ರ ಕಾನ್ಫರೆನ್ಸ್ ಹೋತೆ ಐ ಸಿ ಏಪ ಬರ್ತಾರೆ ಇತ್ತೆ ಎಲ್ಲಂಜಿಗೆ ಬರ್ಬೋದು ಅದೇ ಸಿ ಪೂರ್ಣಿಮಾ ಮೇಡಮ್ಗೆ ನಮಸ್ಕಾರ ಈರು ಬರೆಯನ ಕಾಗಜಿ ಫಿಲ್ಮ್ ರೋಲ್ ಪ್ರಿಂಟ್ ಮಲ್ತದು ಪರೀಕ್ಷೆ ಮಲ್ತದು ತುಯೆ ವಾಸುದ ಸಾವುಗೂ ಕಾರಣ ಆಯ್ನ ವ್ಯಕ್ತಿಗಳಿಗೆ ಶಿಕ್ಷೆ ಹಾಕ್ಲಿಕ್ಕೆ ಪ್ರಯತ್ನ ಮಲ್ಪಲೆ ಪಂದು ಬರೀತಾರೆ ಅಂದ ಒಂಜಿ ಈರ ಪ್ರಶ್ನೆಗೇನೆ ಈರ್ನ ಖಂಡನೀಯ ಅಪರಾಧಿ ಪಂದು ಈರು ಕೋರ್ಟ್ಗೆ ಬತ್ತದು ಸಾಕ್ಷಿ ಸ್ಥಾನ ಉಂಟುದು ಸಾಕ್ಷಿ ಪನೇರ ಈರು ತಯಾರುಲ್ಲರ ಒಂದು ಈರಿಡ್ದು ಸಾಧ್ಯನಾ ಈರಿಂದಕ್ಕೆ ಒಪ್ಪಿದ ಸಹಕಾರ ಕೊರೆಯರು ಬಂದಾಂಡ ಮಾತ್ರ ಯಾರು ಮುಂದುವರಿಸುವೆ ಈರಿಂದಕ್ಕೆ ಒಪ್ಪಿಯರು ಬಂದಾಂಡ ಮಹಿಳಾ ಸಂಘವು ಡೊನೇಷನ್ ಬಂದು ಎಂಕೀರು ದುಡ್ಡು ಕೊರ್ಲೆ ಈರ್ನ ಒಪ್ಪಿಗೆ ಇಜ್ಜಿ ಬಂದಾಂಡ ಈರು ಡೊನೇಷನ್ ಕೊರ್ಪರ ಬಡ್ಚಿ ಇತಿ ಈರ್ನ ವಿಶ್ವಾಸಿ ಚಂದ್ರಕಾಂತೆ ಎನ್ನ ಕಂಡನೆಯವರಿಗೆ ಸಂಶಯ ಪಿಶಾಚಿ ಎಂದ ಏರ್ ಕಾಂತದ ಕುಲಮಲ್ ಕಚ್ಚಲ ಬಿಕ್ರಿದ ಬೇರೆ ಖಂಡಿತ ಶಿಕ್ಷೆ ನೆಟ್ಟನ ಜೀವ ಕೊಡಲ ಮಲತ್ತು ಹೋಲ ಇದೆ ಮೇಡಮ್ ಇನ್ನ ಮಹಿಳಾ ಸಂಘ ಇನ್ನ ಕಡೆ ಜಿಲ್ಲೆ ಡೊನೇಷನ್ ಖಂಡಿತ ಹಲೋ ಏನು ರಿಸೆಪ್ಷನ್ ನಾನೇ ಅತ್ಯ ನಿಮಗೆ ಇದು ಫೋನ್ ಮಾಡ್ತಾರೆ ಇತ್ತರ ನಿಮಗೆ ಮಧ್ಯರಾತ್ರಿ ದಾಯ ಉಪದ್ರ ಕೊರಪ ಮಾರೆ ತಾನೆ ರಾಮಕೃಷ್ಣ ಈ ಮಧ್ಯರಾತ್ರಿ ಬರೋದಂದ ಅದನ್ನ ಒಂದು ವಿಶೇಷమైన ಸುದ್ದಿ ಪೋಡು ಅಲ್ಲ ಮಂಡನೆ ಬಲಿಪಿಸಿ ಅದಲ್ಲ ಪೂರ ಆಡತ್ತ ಸರ್ ಇದು ದಾದು ಮಲ್ಕೊಡೋದು ಗೊತ್ತಾಗ್ಬಿಚ್ಚಿ ಸರ್ ರಿಸ್ಕಿ ಪರಡೆ ವೈ ನಾಟ್ ಖಂಡಿತ ಶೂರ್ ಬರ್ರಿಯಾ ಇಡ್ದಾರೆ
ಕೊಲೆತ ಅಪರಾಧಗಳು ಜೈಲು ಸೇರೋಣ. ಹಿರೇಗೆ ಸಹಾಯ ಮಾಡ್ತಾರೆ ಬೈದಿಲ್ಲ. ಎರಡನೇ ನಾಟಕ ದಾಯಿಸಿ ಯಾರು ಕೊಲೆ ಮಾಡ್ತೀವಿ ಮಾರೆ ಏನಕ್ಕೆ ಮೂಜಿದಿ ನಡ್ದು ಬಯ್ಯಗ ಆಜರ ಗಂಟೆಗೆ ಇನ್ನ ಬಂಗಲದ ಸ್ವಿಮ್ಮಿಂಗ್ ಪೂಲ್ನ ಕೈತಲು ವಾಸುನು ಏರ್ಲ ತೂತು ಚೇರಂದು ಈರು ನೆಂತೀನಿ ಮಾಡ ಅಂಡ ರಡ್ಡು ಜನ ತೂತಿ ಏರು ಏರಕ್ಕಳು ಒಂಜಿ ಇರ್ನ ಇಲ್ಲದ ಅಡಿಗೆ ಮಲ್ಪುನ ಕಮಲಕ್ಕ ಒಕ್ಕೊಂಜಿ ಇರ್ನ ಬೊಡೆದಿ ಪೂರ್ಣ ಯಾನೋರಿ ಕೊಲೆಗಾರಿ ಪಡಿಪಡ ವಿಷಯ ಗೊತ್ತಾಂಡ ಯಾನೋರಿ ಕೊಲೆಗಾರಿ ಕಟುಗೆ ಯಾನೋರಿ ಕೊಲೆಗಾರಿ ಕಟುಗೆ ಪಡಿಪಡ ವಿಷಯ ಅದೇ ಗೊತ್ತಾಂಡ ಅದೇ ನಾನು ಪ್ರೀತಿ ಮಾಡಿದ್ರೆ ಸಾಧ್ಯನಾ ಅವಳ ಯಾರು ಪಡಿಪಡ ವಿಷಯ ಗೊತ್ತಾಂಡ ಆಲೆ ಆಲೆ ಎರಡು ಮೋಗ್ಜನು ಎರಡು ಪಾತಿರುವಲ್ಲ ರಡ್ಲ ಇದ್ದಿಂದಾಂಡ ಇದು ರಡ್ಲ ಇದ್ದಿಂದಾಂಡ ಯಾರು ಅಲ್ಲ ಖುಷಿ ಸಾಧ್ಯನಾ ಅಂದು ಯಾನೋರಿ ಕೊಲೆಗಾರಿ ಪಡಿಪಡ ವಿಷಯ ಎಲ್ಲ ಪೇಪರ್ ಪಬ್ಲಿಷ್ ಅಂದಾಂಡ ಕರೆಕ್ಟ್ ಗೊತ್ತಿಜಿ ಅಂತೂ ಗೊತ್ತಾದ ಯಾನಿ ಎನ್ನ ಅಮ್ಮೇರನ್ನ ಫಾಲೋ ಮಾಡ್ತೇನೆ ಹೆಂಗೆ ಗೊತ್ತಾಡ ಪಂಡ ಎಂಚ ಎನ್ನ ಅಮ್ಮೇರು ಬುರ್ಕ ಬಾಡೊಂದು ಇರ್ನ ಇಲ್ಲಗ ಬತ್ತದು ಇರ್ನ ಬಡದಿಗೆ ತಿಕ್ಕೆ ನಿನ್ನ ಬುಡದಿಗೆ ತಿಕ್ಕದು ನಿನ್ನ ಅಮ್ಮೆ ಎನ್ನ ಬುಡದಿಲ್ಲ ಪಾತಿರೇನ ಮುಗಿ ನಾನು ಕತ್ತ ಮುಗಿದು ನೆತ್ತರ್ಗಾಗದು ಕೆಲ್ಪ ಆವೇಶ ಅಮಸರ ಆನಿ ವಾಸುನು ಕೊಲೆ ಮಲ್ಪನಗಲ ಅಂಚೆನೆ ಸುತ್ತಮುತ್ತ ಏರ್ಲ ಉಲ್ಲೆರ ಇಜ್ಜೆರ ಬಂದಿರ ಅಮಸರ ಮಲ್ತದೆ ಕೊಲೆ ಮಲ್ತಾರ ಇತ್ತೆಲ್ಲ ಇರ ಅಂಚೆಡೆ ಮಲ್ತಾಡ ಜೈಲು ಗ್ಯಾರಂಟಿ ಆತ ಮಲ್ಪಡ್ ಬಂದು ಗೊತ್ತೊಂದಿಚ್ಚಿ ಒಂದು ವಿವರವಾದ ಬಂದು ಆರು ಅಡಿಗೆ ಮಲ್ಪನ ಕೊಂಚೋದು ಇಲ್ಲ ಆರು ಪೋದು ಪಾತಿರ್ದಾಯ ಬೊಕ್ಕ ಯಾನು ಪೊಲೀಸ್ ಯೂನಿಫಾರ್ಮ್ ಪಾಡ್ದು ಆ ಪುಂಜನ ಬಾಯ್ ನಿಕ್ಕಿ ಪೊಲೀಸ್ ಯೂನಿಫಾರ್ಮ್ ಎಂಚದಿಕ್ಕೆ ಇನ್ನು ಪೂರ ನಾಟಕ ಬಂದಿನಾಗಿ ಅಕ್ರಾಲ್ ಒಂದು ಪೊಲೀಸ್ ಯೂನಿಫಾರ್ಮ್ ತಿಕ್ಕಂದೆ ಕುಲ್ವ ನಿನ್ನ ಅಮ್ಮೆರಡ ರಾಧ ಮಾತ್ರ ಸಾಕ್ಷಿ ಆದರು ಕ್ಯಾಸೆಟ್ ಬೊಕ್ಕ ಫೋಟೋ ಕೊಡು ಯಾನೇ ಕಂಡಿಡೆ ನಿಲ್ಕುನಗ ಅವರು ಕೆಲವು ಕೊಲೆ ಮಲ್ಪುನಗ ತೆಗೆದಿನ ಫೋಟೋಗಳೇ ತುಲೆ ಕಾಡು ಈ ಸತಿ ಎನ್ನ ಬೇರೆ ಗಟ್ಟಿ ಸಾಕ್ಷಿ ಆಧಾರ ರೆಡಿ ಮಲ್ದಿದೆ ಇನಿ ರಾತ್ರಿಯೇ ಆರು ಪೊಲೀಸ್ ಕಮಿಷನರ್ ತಿಕ್ಕೆರ್ಲ ಯಾವ ಐಕೆ ಕೆನಡ ದುಡ್ಡಿ ಚಿಣಲ ಯಾರು ಸಾಲ ಮಲ್ತದ್ದು ಟ್ಯಾಕ್ಸ್ ಮಲ್ತೊಂದು ಬೈತಿ ಸಮಯ ಭಾರಿ ಕಮ್ಮಿ ಉಂಡು ರಮಕ್ಷ ಹೆಚ್ಚಲ್ಲ ಮಂತದ ತಲೆಯೋಡು ರಮಕ್ಷ ಇನಿ ರಾತ್ರಿನೇ ನಿನ್ನ ಅಮ್ಮೆ ಕಮಿಷನರ್ ಗೊತ್ತು ತಿಕ್ಕಾಯ್ತಾ ಛೇ ಈ ನಡುರಾತಿಗೆ ಯಾರು ಆತುಮಲ್ಲ ಆಫೀಸರ್ ತಿಕ್ಕರಿಜಿ ಸರ್ ಅಂತೂ ಎಲ್ಲ ಕಾಂಡೆ ಮಾತ್ರ ಖಂಡಿತ ತಿಕ್ಕ ರೇಖಾ ಸುಪ್ಪಣಿ ನಿನ್ನ ಅಮ್ಮಳು ಅವನು ನಿನ್ನ ಇಲ್ಲಡು ದಾದ ಮಲ್ಪಡು ಬಂದು ಈ ಬರೋಡು ಅವೇನು ಇಜ್ಜಂದಿ ಲೆಕ್ಕ ಮಾಡ್ಕೊ ಆ ಕೆಲಸ ಏನರ್ಥ ಸಾಕು ಆರವೇನು ಕಣ್ಣಿಟ್ಟು ಕಣ್ಣದಿದ್ದು ಕಾತಂದು ಪೇರಿ ಎತ್ತು ಕಾಸ್ಕೊಂಡು ಬಂದ 50,000 ಕೊಡ್ಲಿ ಮಸ್ತ್ ಸಾಲ ಎತ್ತಕ್ಕೆ ಏರುಡು ಬಂದು ನಿಂಗೆ ಗೊತ್ತಿದ್ದ ಏ ರಾಮಕೃಷ್ಣ ನಿಕ್ಕಿ ಅನ್ನ 1 ಲಕ್ಷ ಬಲ ಬಾಕಿದ ಕಾಸು ಪೂರ ಬೇರೆ ಆಗ್ಬೇಕು
ಹೆಚ್ಚಿ ಸರ್ ಸಾಧ್ಯ ಹೆಚ್ಚಿ ಅವೆ ನಾಟ ಭಾರಿ ಕಷ್ಟ ಸಾರ್ ಓಲು ದೀತೆರನೇ ಗೊತ್ತು ಜತೆ ಕಮ್ಮಿ ಆಗ ರಮಕ್ಷ ಎಂಚನ ಮಂದಿ ಈ ನಾಡ್ದು ಕೊರಡೆ ನೋ ಸರ್ ಸಾಧ್ಯ ಹೆಚ್ಚಿ ಈ ಕೆಲಸ ಭಾರಿ ಕೊಟ್ಟ ಸರ್ ಸಾಯ್ಬಂಡಾರು ಓಲು ದೀತೆರನೇ ಗೊತ್ತಿದ್ದಾರೆ ಸರ್ ಅವು ಈ ಮಂತು ತೋಜಾವಳು ಹೆಚ್ಚ ಬಂದ ನೀನು ಆಮೇಲೆ ಈ ಜನ ನೋಡು ಹೆಚ್ಚದಕ್ಕೆ ನಾನು ಕೆರ್ತಾಲ ಮಾಡ್ಕೊಡ ಸಾಧ್ಯ ಹೆಚ್ಚಿ ಸಾಧ್ಯ ಹೆಚ್ಚಿ ಸರ್ ಸಾಯ್ಬಂಡ ಹೆಂಗಾರು ಜನ್ಮ ಕೊಡ್ತೀನಿ ಅಮ್ಮೆದ ದಾತ ಮಂತನಿಗೆ ಅದು ಏನು ನೀನು ಬರ್ತಿದ್ದಲ್ಲ ಮಾಡ್ತೇನ ಅದು ದಾದ ಮಾಡ್ತೀನಿ ನಿನ್ನ ಮೆಗ್ಗೆದು ನಾನು ಎಟ್ಟೆ ಉದ್ಯೋಗ ಮಾಡ್ಕೊಳ್ತು ಆತ ಮಾತ್ರ ನಿನ್ನ ಫ್ಯಾಮಿಲಿಗೆ ಈ ಸಮಾಜದ ಎಟ್ಟೆ ನರಮಣಿಯಾದರು ಏನು ಕಾಸ್ತ ಮಾಡುತ್ತೆ ಬಾಯ್ ಬಿಡ್ಬಾರ್ದು ಆ ಕ್ಯಾಸೆಟ್ ಬೊಕ್ಕ ರೆಕಾರ್ಡನ್ನು ಇರೇಕಂತ್ಕೊರ ಲೆಕ್ಕನೆ 1 ಲಕ್ಷ ಕೊಡ್ಪಾರ ಬಂಡಿ ಪಾತ್ರ ಈ ಓನಗ ಬಾಂಡಿದೆ ಇವಾಗ ಎಲ್ಲ ಸೂಟಿಗೆ ಸಂದು ಸರ್ ಚಂದ್ರಕಾಂತ್ಗೆ 55 ವರ್ಷ ಪ್ರಾಯ ಕೊಲೆ ಆಯ್ನಿ ರಟ್ಟಿ ಗಂಟೆ ಹಿಡಿದು 3 ಗಂಟೆದ ಉಲಾಯ್ ಕೊಲೆ ಆಯ್ನಿ ಕೆಕ್ಕಿಲ್ನ ಉಂದಿದ್ದು ಉಸಿರು ಕಟ್ಟೋದಕ್ಕೆ ಇರ್ತೀನಿ ಕೊಲೆ ಆಯ್ನ ಜಾಗದ 555 ಸಿಗರೇಟ್ ತುಂಡು ಪೊಲೀಸ್ ಇಲಾಖೆ ಕೊಡ್ತಿರೋ ನಕ್ಷತ್ರ ಕೆಂಪು ಬಣ್ಣದ ಬ್ಯಾಗ್ 555 ಸಿಗರೇಟ್ ತುಂಡುಡ್ಲ ಬಕ್ಕ ನಕ್ಷತ್ರ DYSP ಸತ್ಯಮೂರ್ತಿನ ಫಿಂಗರ್ ಪ್ರಿಂಟ್ ಇತ್ತು ದೊಡ್ಡದು DYSPನ ಕಾರ್ದ ಪಾದದ ಗುರ್ತಲ್ಲ ಸರ್ ಏನ ಒಂಜಿ ಬರಬೇ ಈ ಲೆಟರ್ನ ಕೊಡ್ದು ಬಯಸಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಈ ಕಾಗದ ಮೂಲಕ ತೆರಿಪೋನ ವಿಷಯ ಇನಿಕ್ 5 ದಿನ ತುಂಬು DYSP ಸತ್ಯಮೂರ್ತಿನ ಬಂಗ್ಲದ ಈಜುಕೊಳದ ಕೈತಲ್ಲಿ ವಾಸು ಪಂಪಿನಾಯನ ಕೊಲೆ ಈ ಕೊಲೆಗಾರಿ
ಡಿವೈಎಸ್ಪಿ ಸತ್ಯಮೂರ್ತಿ ವಾಸುನ ಪುನಃ ಡಿವೈಎಸ್ಪಿನ ಬಂಗ್ಲಾದ ಪ್ರೌಢ ಗೋತ್ರ ಡಿವೈಎಸ್ಪಿ ಸತ್ಯಮೂರ್ತಿನ ಇಲ್ಲಡೆ ರೈಡ್ ಮಾಡ್ತದ್ದು ఆయన ಅರೆಸ್ಟ್ ಮಾಡ್ತದ್ದು ಪೊಲೀಸ್ ಸ್ಟೇಷನ್ ಕಲ್ಲ ಸಸ್ಪೆಂಡ್ ಮಾಡ್ತದೆ. ಹಿಂಗನೇ ಕಾತೋಯ್ತೆ ಮಸ್ತ್ ಮಸ್ತ್ ರಿಯಲಿ ಗ್ರೇಟ್ ಯಾ ರಮೇಶ್ ಮಸ್ತ್ ಕ್ವಶನ್ ಇದ್ದ ಮಸ್ತ್ ಕ್ವಶನ್ 1 ಲಕ್ಷ ರೂಪಾಯಿ ರೆಡಿ ಮಾಡ್ತದೆ ಎಂಕದೇ 1 ಲಕ್ಷ ಈ ಮಾಡ್ತಿರೋ ಸಾಹಸ ಕೆಲಸ ಯಾವ ಮಾಡ್ತಿರೋ ಸಾಹಸ ಕೆಲಸ ಮೆಚ್ಚಿದವು ಸರ್ ನಮಗಿಷ್ಟ ಗೋಡೆ ರಾತ್ರಿ ಯಾನು ಪಂಡಿರೇಕನೆ ಅಂಬೇರು ಪರಪಡ ಮೋಕೆಲ್ಲ ಎತ್ತದು ಈ ನಿನ್ನ ಅಮ್ಮೆಯ ಕೆರಿಯ ಎನ್ನ ವಿರುದ್ಧ ಇತರ ಸಾಕ್ಷಿ ಆಧಾರವನ್ನು ಪೊಲೀಸರಿಗೆ ತಿಕ್ಕಲೆಕ್ಕೆ ಬಂತ ಇಜ್ಜಿ ಯಾನ ನಮ್ಮೇನ ಕೆತ್ತಿಜಿ ಯಾನ ನಮ್ಮೇನ ಕೆತ್ತಿಜಿ ರಾಮಕೃಷ್ಣ ಎರಡು ಸುಳ್ಳು ಬನೋಡ್ಜಿ ದಾದ ಬಾತರದುಲಾಯಿ ಸತ್ಯವಾದ ಬನು ಯಾನ ನಮ್ಮೇನ ಕೆತ್ತಿಜಿ ಆ ತರ ದಾತ ನನಗೆ ಗೊತ್ತಿಜಿ ಸರ್ ಸತ್ಯ ಬನ್ನೋದಿಲ್ಲ ಸರ್ ಏಕೆ ದಾದ ಗೊತ್ತಿಜಿ ನಿನ್ನ ದವಡದ ಕೂಲಿನ ಪುರ ತಾಲ್ಪೆ ಆ ತರ ದಾದ ನನಗೆ ಗೊತ್ತಿಜಿ ಸುಳ್ಳು ಬದಲಜಿ ಈರೆ ನಮ್ಮೇನ ಕೆತ್ತಿ ಎಂಕು ದೂರ ಪಾಡೋದಿಲ್ಲರ ಎನ್ನ ಅಮ್ಮೆನ ರೂಮಿನ ನಾನು ಕಣ್ಣಾರ ತೂತೆ ಬೈದಿನ ಅಂದಾನೆ ರಾಮಕೃಷ್ಣ ಯಾನು ನಿನ್ನ ಇಲ್ಲದ ನಿನ್ನ ರೂಮು ಬೈದಿನ ಅಂದೆ ಅಂದ ಯಾನು ನಿನ್ನ ಅಮ್ಮೆನ ರೂಮು ಬಣ್ಣ ಯಾನು ಬರ್ಪಡ ತುಂಬೆ ನಿನ್ನ ಅಮ್ಮೆನ ಕೊಲೆ ಆಗಿತ್ತು ಸುಳ್ಳು ಈರ ನಾಟಕ ಬಂದಲ್ಲ ಯಾನು ಎನ್ನ ಸಾಕ್ಷಿ ಆಧಾರವು ಯಾನು ದಾಯ ನಿನ್ನ ಬೆರಿ ಬರೋಡು ಸತ್ಯಪಣ ಆ ಸಾಕ್ಷಿ ಆಧಾರ ಒಂದು ಇಜ್ಜಿ ಹೆಂಗ್ ಗೊತ್ತುಜಿ ಆಧಾರ ದಾತ ಹೆಂಗ್ ಗೊತ್ತುಜಿ ಮಗನ ಎನ್ನ ಅಮ್ಮೇರ್ನ ರೂಮ್ಗೆ ಬೈತಿರ ಸುಳ್ಳ ನಿಜ ಕಪಾಡಿನ ಪುಸ್ತಕ ಬೈಲು ಪುರ ಚಂದ ಮೇಲೆ ಬಂದಿರ ಸುಳ್ಳ ಎಂಕೆಂಚಿನ ಆಸೆ ದೋಜಾದಿ ಎನ್ನ ಅಮ್ಮೇರ್ನ ಕೆರಿಯರ್ ಒಪ್ಪಾಯ ಈ ನಡುಟು ಎನ್ನ ತುಂಬೆ ಎನ್ನ ಇಲ್ಲಡೆ ಮತ್ತೆ ನಮ್ಮೇನ ಪಂಡೆ ಎಕಡೆ ಪಂಡೆ ಯಾನು ನಿನ್ನ ಇಲ್ಲದ ಬರ್ತೀನಿ ಅಂದು ಅಂದ್ರೆ ಯಾನು ಬರ್ಪಿ ದುಂಬೆ ನಿನ್ನ ಅಮ್ಮೇನ ಅಲ್ಪ ಕೆರ್ತಿದ್ದೇನೆ ಯಾನು ನಮ್ಮ ಕೆರ್ತೀನಿ ಈ ಬಂದಿರ ಸರಿ ಈರ್ಲ ಕೆರ್ತಿದ್ದೇನೆ ಯಾನ್ಲ ಕೆರ್ತಿಸಿ ಅಂಚಾಡ ಎನ್ನ ಅಮ್ಮೇನ ಕೆರ್ತೀನಿ ಮಿಸ್ಟರ್ ಸತ್ಯಮೂರ್ತಿ ಸರ್ ವಾಸುಬಕ್ಕ ಚಂದ್ರಕಾಂತಿರನ ಕೊಲೆ ಅಪರಾಧ ಮಿತ್ತಿರೇನು ಅರೆಸ್ಟ್ ಮಾಡ್ತಂದು ಏರ್ಲೇಜರ್ ಓಡೆಬತ್ತಿ ಎನ್ನ ಮಿಸಸ್ ರಂಜಿತನೊಟ್ಟಿಗೆ ಅಲ್ಲ ಊರುಗಳು ಸರ್ ಎಸ್ ಪುನಃ ಜಾಸ್ತಿ ಗುರಿ ಡಿಜ್ಜಾಣ್ ಸರ್ ಅಂಡ ಪುನಃ ಕಿಸೆಟ್ ಒಂಜಿ ಚೀಟ್ ದಿಕ್ಕಿನ್ ಸರ್ ಮಾರ್ಚ್ 1ನೇ ತಾರೀಕಿಗೆ ಆಜಿಗಟ್ಟಿಗೆ ಬಂಗ್ಲೆಗೆ ಬಲ ಬಂದು ಪೂರ್ಣಿಮಾ ವಾಸುಗ ಬರೆಯ ಕಾಕಚಿ ಮಲ್ಪುನಗ ಪುನನು ಗುರುಟಿಪಾದ ಕೊಂಪುನಗ ದೇದಿನ ಫೋಟೋ ಈ ಕೊಲೆಗೆ ಯಾನೇ ಪ್ರತ್ಯಕ್ಷ ಸಾಕ್ಷಿ ಪಡೆದು ಪೂರ್ಣಿಮಾ ಚಂದ್ರಕಾಂತ ಬರಿತಿನ ಕಾಕಚಿ ಬಂಗ್ಲೆಗೆ ಬರೆಯರೆ ಪೂರ್ಣಿಮಾ ಕೊಡ್ತಿನ ಕಾಕಚಿ ರಿಪೋರ್ಟ್ ಕೊಲೆಯನ ಜಾಗಡೆ ಕಾರ್ದ ಪಾದದ ಗುರ್ತ ಸಿಗರೇಟ್ ತುಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಸತ್ಯಮೂರ್ತಿ ಕೊಡ್ತಿನ ಸ್ಟಾರ್ ಚಂದ್ರಕಾಂತನ ಕಪಾಟಡ್
ಈರ್ನ ಫಿಂಗರ್ ಪ್ರಿಂಟ್ ಸರ್ ಈರ್ನ ಬೊಡದಿಗೆ ಇಲ್ಲದಕ್ಕೆ ವಿಷಯ ತರಿಪಾದು ಸ್ಟೇಷನ್ಗಳೇ ಏರಿಗಳು ತೆರಿಪೋಣ ಅಗತ್ಯ ಹೆಚ್ಚು ಚಂಗಪರೆ ಆ ಚಾರ್ಟ್ ದೊಟ್ಟಿಗೂ ಮಾತ ರೆಕಾರ್ಡ್ ಅಲ್ಲ ತಯಾರು ಮಂತದ್ದು ಸೀನಿಯರ್ ಆಫೀಸರ್ ನಕ್ಲೆ ತೋಜಾದು ಕೋರ್ಟ್ಗೂ ಪ್ರೊಡ್ಯೂಸ್ ಮಲ್ಪಲೆ ಅಂಚನೆ ಆ ಸತ್ಯಮೂರ್ತಿನ ಸ್ಟೇಷನ್ಲೆ ತೊಂಬಲೆ என்ன உடல்து என்ன உடல்து பூஜை பண்ண அட என்ன மோசம் பண்ண பாரு ಈ ಹೋಗಿ ಸಾಧಿದೆ ಇದು ರಾಷ್ಟ್ರಕ್ಕೆ ಅದ ಅದ ಈ ಮೋಸ ಮಾಡ್ಬಿಟ್ಟೆ ಅಂತ ತಿಳಿವಾ என்னன்னு ஜெயிலுக்கு குறிப்பாகவே பண்ணுறா சந்தோஷம் ಈ ಮೇಲೆ ಎಂದಲ್ಲ ಯಾರು ಜೈಲಿಗೆ ಬಂದ ಎಲ್ಲ ಎಂಟಿನ ಬಂತೋಜವೆ ನಾನು ಭಕ್ತಿ ಮುಕ್ತ ನಿನ್ನ ಮೋನಿಗೆ ಆ್ಯಕ್ಟ್ ಮಾಡಿದು ನಿನ್ನ ರೂಪಣೆ ಕುರುಪ ಪೂರ ಕೊಡುವ ಮಾತಾ ಒಂದು ಮೈಸೂರು ಬಾಕ್ಲ ಪೂರ ಚಿಕ್ಕ ಚಿನ್ನ ಅಲ್ಲಿ ಇರಲ್ಲ ಮಾತಾ ನಮಸ್ಕಾರ ಸರ್ ಸರ್ ಯಾನೇ ಧರ್ಮರತ್ನಾಕರೇ ಪಮ್ಮಿ ಕೋಡಿ ಅಲ್ರೇನ ಕಾರ್ಯದರ್ಶಿ ಪುರಂದರೇ ಬಂದು ಸರ್ ಹಿರೇಗ ಆರ್ನ ಎಡ್ಡೆ ಗುರ್ತಪೋಡು ಆರ್ನ ಪುಲೆಕಾನಿಗೆ ಮತ್ತ ಇನ್ನ ಇಲ್ಲಡಿ ತಿಂಗಳು ಪತ್ತು ಪೂರ್ಣದ ಸರ್ ಅಂಚ ಆರ್ನ ಇನಿ ಪುಟ್ಟದ ದಿನ ಅಂಚ ಆರ್ನ ಇಲ್ಲ ಅಣ್ಣ ಸಂದರ್ಭಣೆ ಮತ್ತ ಅವನು ಅಂಚ ಮಕ್ಕಳಿಗೆ ಅನಾಥಾಶ್ರಮಗೂ ಜೈಲಿಗೆ ಮತ್ತು ಕೈದಿನಗಳಿಗೆ ಚೀಪೆ ಫಲವಸ್ತು ಮತ್ತು ಪಟ್ಟೊಂದು ಸರಿ ಒಂದು ವಾರ ಇದಕ್ಕಿಂತ ಕೊಡ್ತೀನಿ ಸ್ವೀಕಾರ ಮಾಡ್ತೀನಿ ಯಾರು ಈ ಕೊನ್ನ ತಿಂಡಿನ ಪ್ರತಿನಿತ್ಯ ಕಾಂಜಿ ಬೀಜಿ ಕೈದಿ ಆಗ್ತದಾನೆ ಏ ಇರ್ದ ಆಚಾರ್ಯರ್ನೆ ಇಂದು ಅಂಚಿಂಚಿನತ್ತೆ ಇಂದು ಮುಲ್ತತ್ತೆ ಇಂದು ಬಿದಾಯ చేಸದ ಇಂಕನ ಸಾವುಕಾರ ಇರಗಿಂದೆ ಕೊಡ್ತೀನಿ ಸರ್ ಒಂದು ವಾರ ಸಂಬಂಧ ತೊಂದರೆ ಬಾರ್ಲ ಸುತ್ಕೊಂಡು ಹಲೋ ಹಲೋ ಮೇಡಮ್ ಯಾನ್ ರಾಮಕೃಷ್ಣೆ ಇರ್ನ ಮಧ್ಯಾಹ್ನದ ನಿದ್ರೆಗದಲ್ಲ ತೊಂದರೆ ಜತೆ ಖಂಡಿತ ಇಜ್ಜಿ ಈ ರೋಲ್ ಪಡೆದು ಫೋನ್ ಮಲ್ತಂದುಲ್ಲಾರು ಮುಲ್ಪನೆ ಕೈತಲ್ಲಡ್ದು ಯಾನ್ ಇರೇನು ಕೋರ್ಟ್ ದಲ್ಪ ತೂಯೆ ಆಂಡ ಪಾತೆರ್ರ ಇಜ್ಜಿ ಎನ್ನ ಕಡನೆ ನನ್ನ ಕ್ರೂರ ದೃಷ್ಟಿ ತೂವೊಂದಿತ್ತೇರು ಎಂಕ ಪೋಡಿಗೆ ಆಂಡು ಯಾನ್ ಅಲ್ಪನೆ ತೂಯೆ ಆಂಡ ಪಾತೆರ್ರೆ ಬರ್ಕ ಬಂಡ ಹೀರ್ ಪಂಡಿಲೆಕ್ಕನೆ ಇರ್ನ ಕಂಡನಿ ಕಣ್ಣು ಮಲೆದು ತೂವೊಂದಿತ್ತೇರು ಅಂಚ ಇರೆಗಿಯಾನೆ ಫೋನ್ ಮಲ್ತೀನಿ ಇನಿ ಯಾರ ಅಲ್ಪ ಅಂಚ ತೂಯಿನೆಡ್ದು ಬೊಕ್ಕ ದಾತನ ಏನ ಮನಸ್ಸೇ ಸರಿಜ್ಜಿ ಏರಾಂಡಲ ಆತ್ಮೀಯರನೊಟ್ಟಿಗೆ ಪಾತಿರ್ದು ಮನಸ್ಸು ಹಗುರ ಮಲ್ಪುಗ ಪಂದ ನೆನಪಿನಗ ಈರ್ ಫೋನ್ ಮಲ್ತಾರು ಎಡ್ಡೆ ಆಂಡ್ ಪಂಡ ಯಾನಿತ್ತೆ ಕೆಲವು ದಿನದ್ದು ಆತ್ಮೀಯಾಯೆ ಅತೆ ಅಂದ್ ಈರ್ ಇಲ್ಲದಂಚು ಬರ್ಪಾರ ಛ ಈರ್ ಲೆಪ್ಪುನಗ ಬರಂದ ಕುಲ ರಾಪುಣ ಮೇಡಮ್ ಅವಲಾ ಈರ್ ಆತ್ಮೀಯ ಪಂಡಿ ಬೊಕ್ಕ ಏಪ ಬರ್ಪಾರು
ಇತ್ತ ಕೆಲವೇ ನಿಮಿಷ ಇಲ್ಲ ಇಲ್ಲಡುಲ್ಲೆ. ಓಕೆ. ಭಾರಿ ಖುಷಿ ಆಯ್ತು. ಇರ್ನ ಧೈರ್ಯ ಬಿಚ್ಚಡ ಆಯ್ತು. ರಿಯಲಿ ಗ್ರೇಟ್. ಹಲೋ, ಫೋನ್ ದೆಪ್ಪರೆ ಈತ ಸಮಯ ಬೇಡ ಏನೊಟ್ಟಿಗೆ ಮೇಲೆ ಕಟ್ಟಂದ್ರ ಯಾನ್ ಈರು ಒಲ್ಪರ್ದು ಫೋನ್ ಮಲ್ತೊಂದುಲ್ಲರು ಪೊಲೀಸ್ ಸ್ಟೇಷನ್ ಯಾನ್ ಮಲ್ಲ ಅಧಿಕಾರಿ ಅಂಚದಿ ಇಂಕ ಮೂರು ಪೂರ ವ್ಯವಸ್ಥೆ ಉಂಡು. ಕೇಸದ ತೀರ್ಪು ಎನ್ನ ಪರವದೆ ಉಂಡು. ಯಾನ್ ಬೇಗ ಬಿದೈ ಬರ್ಪೆ. ಸಂತೋಷ. ಇತ್ತೆ ನಿನ್ನ ಗೈತಲ್ಲಿ ಎನ್ನ ಶತ್ರು ರಾಮಕೃಷ್ಣೆ ನಿನ್ನಡ ನೇನೆ ಪಾತಿರೊಂದು ಕುಲೊಂದೆತ್ತ. ಈರೇ ನನ್ನ ತಪ್ಪು ತೆರೆಯೊಂದುಲ್ಲರು. ಈತ ದಿನ ತಪ್ಪು ತೆರೆಯೊಂದಿತ್ತೆ ಎಂಕ್ಲ ಜ್ಞಾನೋದಯ ಉಂಡು. ರಾಮಕೃಷ್ಣೆ ಅಲ್ಪ ಉಲ್ಲೇನ ಇಜ್ಜನ ಬನ್ ಅಂದು ಉಲ್ಲೇರು ರಂಜಿಕೊಂಡು ಕೆಲಸ ಹೊಡೆದ ನಿನ್ನ ವಿಷಯ ತೆರವಣರೆ ಎನ್ನ ಕೆಲವು ಜನ ನಿನ್ನ ಪಿರ ಉಳ್ಳೇರು ಅವನಿಗೆ ಗೊತ್ತಿಜ ಎಂಕ ಸಮಾಜವನ ಅಗತ್ಯ ಇಜ್ಜಿ ನಿಕ್ಕು ಬುಕ್ಕ ನಿನ್ನ ಕೈತಲ್ ಕುಳಿದಿನ ರಾಮಕೃಷ್ಣಗ ಒಂಜಿ ಗತಿ ತೋಜವೆ ಇಜ್ಜಿ ಯಾನಿರಕ್ ದಾಳ ಅನ್ಯಾಯ ಮಲ್ತಿಜ್ಜಿ ಬುಲಿಪು ಜನ ಮಿಕ್ಕ ಜನ್ಮ ಇಡೀ ಬುಲಿಪುನೇ ಗತಿ ಎಂಕ ಮೋಸ ಮಾಡ್ತೀರ ನೀನು ಯಾನ ಅಂಚನೆ ಬಿಡುವೆನ ನಿನ್ನ ಬದುಕನೆ ನರಕ ಮಾಡ್ಕೋಯೆ ನಿನ್ನ ಪೂರ್ಣದ ರೂಪನು ಬುಕ್ಕ ದೇಹನು ಛಿದ್ರ ಛಿದ್ರ ಮಾಡ್ಕೋಯೆ ಇದಾನ ಕೊಡು ಹೆಂಗ ಪೂರ ಕೇಳಿ ಅರ್ಥ ಈ ನನ್ನ ನಿನ್ನ ಕಣ್ಣಿನಿಗೆ ಬೋಡಿನ ಅಗತ್ಯ ಇಲ್ಲ ಇಜ್ಜಿ ಇರೆಗರ್ನ ಬಗ್ಗೆ ಗೊತ್ತುಜ್ಜಿ ಆರ್ಯ ನನ್ನ ಏತು ಪ್ರೀತಿ ಮಲ್ತೊಂದು ಪಂಡ ಯಾರಿಗೆ ತರ ದ್ವೇಷ ಮಲ್ತೊಂದಿಲ್ಲ ಪಂದ ಅನುಮಾನ ಬೈದುಂಡು ಪ್ರೀತಿದ ಬದಲು ಸೇಡು ತಿರ್ಪರದು ಒಂದು ಇದೆಲ್ಲ ಬೋಡಿಸ್ಬಿಡಿ ಯಾನು ನಿನ್ನ ನಂಬು ನಿನ್ನ ವಿರುದ್ಧ ಸೇಡು ತೀರ್ಸಾರಿ ಬರ್ತೇನೆ ನಿನ್ನ ಕಣ್ಣನ ವಿರುದ್ಧ ಯಾನು ಅಂತ ಈ ದಾಲ ಕೊಡಿಸಿ ಯಾನಲ್ಲ ಏನ ನಂಬು ಈ ರೀತಿ ಈ ಸಮಸ್ಯೆಯನ್ನು ಎದುರಿಸವರು ಎಂಚ ಎದುರಿಸಿ ಬಂದವು ದಿಕ್ಕು ಬೊಡ್ಚಿ ನಿನ್ನ ಕಂಡನ ವಿರುದ್ಧ ಯಾನು ಯಾನು ಸರಿ ಅವು ಏನು ಕಂತ್ಕೊಡ್ನಿ ಮಂಡ ಪಮ್ಮಿ ಕೊಡಿಯಲ್ಲ ಕಾರ್ಯದರ್ಶಿ ಪಡೆದು ಒರಿ ವ್ಯಕ್ತಿ ಬಂದಿದ್ದೆ ಪಮ್ಮಿ ಕೊಡಿಯಲ್ಲರ್ನ ಪುಟ್ಟು ಬರ್ಪದ ನೆಂಪುಗು ಸ್ವೀಟ್ಸ್ ಪಕ್ಕ ಫಲವಸ್ತುನು ಕೊರಿಯರ ಅಜ್ಜಯ್ ಗುಲಾಬಿ ಚಕ್ ಮಲ್ತದೆ ಕೊರಿಯರ ಬಂಡ ಮೋಸ್ಟ್ಲಿ ಆಯ್ನೆ ಕೊಡ್ತು ಪುಟ್ ಸರ್ ಹೆಂಚಿನ ಒಂಜಿ ಮತಿದಾಂತಿನ ಕೆಲಸ ಮಾಡ್ಕೊಂಡಲ್ಲ ಪಮ್ಮಿ ಕೊಡಿಯಲ್ ಬೈಲ್ಗೆ ಫೋನ್ ಮಾಡ್ತದಾಯ್ತು ಪಾವು ನಿನಗಳು ಸರ್ ಮಲ್ತೆ ಸರ್ ಬಟ್ ಆರು ಊರುಡ್ ಜೇರಿಗೆ ಬೊಕ್ಕ ಪಮ್ಮಿ ಕೊಡಿಯಲ್ಲರ್ನ ಸೆಕ್ರೆಟರಿ ಇಲ್ಲಾರ್ದು ಪಿದೆ ಬೈಚಿ ಆ ಪಮ್ಮಿ ಕೊಡಿಯಲ್ ಬೈಲ್ನ ಡೂಪ್ಲಿಕೇಟ್ ಕಾರ್ಯದರ್ಶಿ ನಿಕುಲು ಅರೆಸ್ಟ್ ಮಾಡ್ಕೊಳ್ಳಿ ಹೊಲೆ ಹೊಲೆ ಇಲ್ಲಡಬಹುದು ಪಡೆದಿ ಜೋಕ್ಲನ್ ಗೋಪಾಲ ನಿಕುಲು ಸಾರಿ ಸರ್ ನಿಕುಲು ಮಾತಿನ ದಡ್ಡತನದ ಹತ್ರ ಏತೊಂದು ಮಲ್ಲ ಅನರ್ಥ ಗೊತ್ತಿಲ್ಲ ನಿಕುಲಿಗೆ
ಒಂಜಿ ಸಸ್ಪೆಂಡೆಡ್ ಡಿವೈಎಸ್ಪಿನ ಕೊಲೆ ಅವನ ಪೊಲೀಸ್ ಪಬ್ಲಿಕ್ ನಾನು ಉತ್ತರ ಕೊಡಿ. ನಿಕ್ಲೆಗ ಕಾರ್ಯದರ್ಶಿನ ಗುರ್ತಪತ್ತೋಲ್ಯಾ ಸರಿ ಆಯ್ ಮೋನಿಗೆ ಒಂಜಿ ವಿಚಿತ್ರ ಮೇಕಪ್ ಮಲ್ತದೆ ಬೈತೆ ಸರ್. ಈ ಬಾಟ್ಲ್ ಕೊನೋದು ಮಾಜರ್ ತೊಟ್ಟಿಗೂ ಫೋರೆನ್ಸಿಕ್ ಲ್ಯಾಬ್ಗೂ ಅಲ್ಲಿ ಸರ್. ನಿರಪರಾಧಿ ಎಂದು ಶುರು ಆಗ್ತದೆ ಅಂಡ ಹೆಂಗೆ ಎನ್ಕ್ವೈರಿ ಮಾಡ್ತದೆ ಆಯ್ತಾ ಆರ್ಡರ್ ಅಲ್ಲ ಇರೇಗ ಗೊತ್ತದ ಅಂತ ಲೆಕ್ಕನೆ ಆ ರಾಮಕೃಷ್ಣಾಂಚಿನ ಆಸೆ ಅಂತ ఆయన కాళ్ళు పంది కొత్తిండల తాయి సరి ఆయన అరెస్ట్ మత్తొచ్చారు ಸಾಧ್ಯ ರಾಮಕೃಷ್ಣನಿಗೆ ಎಂಕ್ಲಾಗಿತ್ತ ಈ ಕೊಲೆತ ರಹಸ್ಯ ಬಿಡ್ಪಾರೆ ಈರ್ನ ಸಹಾಯ ಬೋದು ರಾಮಕೃಷ್ಣ ಈ ಕೊಲೆ ಮಲ್ತದೆ ಅಂತ ಬಂದಲ್ಲಿ ಎಂಕುಲು ಅದಕ್ಕೋಸ್ಕರ ಒಂದು ರಟ್ಟು ಎಂಟೆ ಪೊಲೀಸ್ ಆಫೀಸರ್ ನಕ್ಲೆ ಗುರ್ತೆ ಈರ್ನ ಸಂಪೂರ್ಣ ಸಹಕಾರ ಒಂಜಿ ಗಂಟೆ ಆಡು 2 ಗಂಟೆ ಆಡು ಇತ್ತೆ ಇದೆ ಕಾಲು ದಾದಾ ಹೊಡಿಲಿಕ್ಕೆ ಸತ್ಯ ನಮ ಇದೆ ಬತ್ತದು 3 ದಿನ ನನ್ನ ದುಂಬುದಂಚಿನ ಆಲೋಚನೆ ಬಂದ ನಾನು ಲೆಂಗಲ್ಲ
ಈ ಮೂಲೆಗೂ ಯಾರು ಈ ರವಿಯಿಂದ ಮತ್ತು ಊರ್ದಂತೆ ಹೋದ ಹಣ್ಣು ಬರ್ತದೆ. ಅವು ಪುರ ದೇವೇರು ಪುರ ನಂಗಿತ್ತು ಏಜಿ ಪೂರ್ತಿ ಮಗಲಿತ್ತಿ ನೀ ನಮ್ ನಾಯಿಗ ಫೋನ್ ರಿಂಗ್ ಪೂರ್ಣಿಮಾ ಅಲ್ಲ ಫೋನ್ ರಿಂಗ್ ಹಲೋ ಹಲೋ ಪೂರ್ಣಿಮಾ ಯಾನ್ ರಾಮಕೃಷ್ಣ ರಡ್ಡ ದಿನೋರ್ದಿಂಚ ಇಲ್ಲದಂಚ ಬೈದಿನ ಹೆಜ್ಜೀರು ಬರ್ಪೆ ಎಂಚ ಬರ್ಪೆ ಬಂದು ಎಂಕ ಗೊತ್ತುಜಿ ನಮ್ಮ ಒಟ್ಟಿಗೆ ಕುಲ್ದು ಪಾತ್ರದ ಮಸ್ತ್ ದಿನ ನಿಕ್ ನಂಬೆರಾವಿನ ಒಂಜಿ ಬಾರಿ ಮಲ್ಲ ಆಶ್ಚರ್ಯಕರವಾದ ಸುದ್ದಿ ಉಂಡು ಇರೆಗಾತ್ರ ಕಾತೊಂದುಪ್ಪ ಬೇಗ ಬಲೆ ಓಕೆ ಓಕೆ ಇತ್ತ ಬತ್ತೆ ಹಲೋ ಹಲೋ ಎಸ್ ಐ ಚಂಗಪ್ಪ ಸ್ಪೀಕಿಂಗ್ ಸರ್ ರಾಮಕೃಷ್ಣ ಫೋನ್ ಮಲ್ತೆ ದಾನೆಗೆ ಎರಡ ಪಾತರ್ರೆ ಇಲ್ಲಡೆ ಬರ್ಪೆರಿಗೆ ವೆರಿ ಗುಡ್ ಇದಕ್ಕೆ ಕಮಿಷನರ್ ಪನ್ನ ಪೂರ ನೆನಪುಂಡತೆ ಇರ್ನ ಬಿತ್ತಾಗ ಒಂತೆಲ್ಲ ಸಂಶಯ ಬರ್ರ ಬಲ್ಲಿ ಹಾ ಯಾನ್ ಬಾರಿ ಜಾಗೃತೆ ಪಾತಿರ್ದು ನಟನೆ ಮಲ್ಪ ಅಯ್ಯೋ ಇತ್ತೆತ್ತಿಯೇ ಇತ್ತೆ ಕುಲ್ಲುಲೆ ಕಾಲಿಂಗ್ ಬೆಲ್ ಅನೇಕ ಪೋಂಡಾಡ್ ಅಂತಲ್ಲ ಅಮ್ಮ ನನ್ನ ಜಾಮದ ಬಲೆ ಬಲೆ ಯಾನು ಈ ರದ್ದಿಯಿಂದ ಮಟ್ಟಿಗೆ ಊರ್ದಂಚಿ ಹೋದ್ ಬರ್ಪೆ ಅಮ್ಮ ಮೂಲೆ ಕುಲ್ವಲ್ಲ ಪುರ್ಚಿ ಪುರ್ಚಿ ಅರ್ನ ಕಾರ್ಯಪ್ರಮಟ ಈ ರೋಡಿಗ್ಲ ಪೋಪನ ಪುರ್ಚಿ ಪೋಪ ನಿಮಿಷ ಹಲೋ ಯಾನು ಮೇಡಮ್ ಎಸ್ ಐ ಬಾತೇರ್ನಿ ಹಾ ರಾಮಕೃಷ್ಣ ನನ್ನೆಲ್ಲ ಬೈದಿಜೇರ್ ಸರ್ ಆರ್ ಬತ್ತಿ ಬೊಕ್ಕ ಯಾನೆ ತೆರಿಪಾವ ಇರೇಗ ಮೇಡಮ್ ನನ್ನ ರಾಮಕೃಷ್ಣ ಬರ್ಪುಜಿ ದಾನೆ ದಯಪಂಡ ಆ ಇಲ್ಲಡ ಆತ್ಮಹತ್ಯೆ ಮಲ್ತೊಂದಿ ಆ ಬಾಡಿನ ಜಪಡದು ಅಂಚನೆ ಆಸ್ಪತ್ರೆ ಕೊನಪುನ ವ್ಯವಸ್ಥೆ ಮಲ್ಪಲೆ ಚಂದ್ರಕಾಂತಿರು ನಿಗೂಢ ರೀತಿ ತಿಳಿಸೈತಿ ಇನ್ನ ಕೊನೆ ರಾಮಕೃಷ್ಣ ಸುಸೈಡ್ ಮತ್ತು ಬೋನೆಟ್ ಜಪ್ನಲ್ಲಿ ಒಂಚೂರು ನೀರು ತಲುಪಿ ಪೊಲೀಸ್ ಅಧಿಕಾರಿಗಳ ರಾಮಕೃಷ್ಣ ಬರೆಯುವ ಅಂತಿಮ ಪತ್ರ. ನಾನು ಸತ್ಯ ಹೇಳುತ್ತಿದ್ದೇನೆ. ವಾಸುವಿನ ದೇಹಕ್ಕೆ ಇಂಜೆಕ್ಷನ್ ಮೂಲಕ ವಿಷವಿರಿಸುತ್ತಿದ್ದಾರೆ. ನನ್ನ ತಂದೆ ಚಂದ್ರಕಾಂತರನ್ನು ಮುಸ್ಲಿಂ ಕಟ್ಟಿದೆ ಕಾಯ್ದಿದ್ದು ನಾನು. ಧರ್ಮಸ್ಥಳದ ಸಮೀಪದ ಶಾಲೆಗೆ ಭೇಟಾಕಿಕೊಂಡು ಶ್ರೀಗಂಧದ ಬಾಟಿಗೆ ಸೇರಿಸಿ ಸತ್ಯಮೂರ್ತಿಯನ್ನು ಸಾಯಿಸಿದ್ದು ನಾನು. ನಾನೇ ಮಾಡಿ ನಾನೇ ಮದುವೆ ಮಾಡಿಕೊಳ್ಳಲು. ಆದರೆ ಪೂರ್ಣಿಮಾ ನನ್ನನ್ನು ಇಷ್ಟಪಡಲಿಲ್ಲ ಎಂಬುದರಿಗೆ ಗೊತ್ತಾಗಿದೆ. ಯಾರಿಗಾಗಿ ಈ ಮೂರು ಕೊಲೆಗಳನ್ನು ಮಾಡಿದ್ದೇನೋ ಅವಳೇ ನನ್ನನ್ನು ನಿರಾಕರಿಸಿದರೆ ಅದರಿಂದ ಬದುಕಬೇಕೆಂದು ಆತ್ಮಹತ್ಯೆ ಮಾಡಿಕೊಂಡಿದ್ದೆ. ಸಾಯಿಬಾಬಾ
ಮೂಜಿ ಕೊಲೆ ಮಲ್ತಿನ ಕೊಲೆಗಾರಿ ಸಿಕ್ಕದು ಬಿಡಿ ಟೆನ್ಷನ್ ಕಮ್ಮಿ. ಹಲೋ ಡಾಕ್ಟ್ರೆ. ಹಲೋ, ಎಸ್ ಐ ಚೆಂಗಪ್ಪರ, ಯಾನ್ ಡಾಕ್ಟರ್ ಮಾತಾಡ್ನು. ಪಳ್ಳೆ ಡಾಕ್ಟ್ರೆ. ರಾಮಕೃಷ್ಣನ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡು ಬಲ್ದೆತ್ತೊಂದು ಸೈದಿನ ನಿಜ ಪಂದು ತೆರೆಯುಂಡು. ಇದು ಆತ್ಮಹತ್ಯೆ ಬಂಡದು ಎಂಕ್ ಗೊತ್ತಿತ್ತೀನಿ ಡಾಕ್ಟ್ರೆ. ಒಂದು ಆತ್ಮಹತ್ಯೆ ಅಂದು ಅಂಡ ಎಂಕೊಂಜಿ ಸಂಶಯ ಒಂದುಂಡು. ಇಂಚಿನ ಡಾಕ್ಟ್ರೆ? ಪುನತ ಬಲತ ತೊಡೆಟು ಬೊಕ್ಕ ಬಂಜಿದ ಮಿತ್ತು ಅರ್ಧ ಪೊತ್ತುದಿನ ಗಾಯ ಉಂಡು. ಒಂದು ಆಸಿಡ್ ಬೂರ್ದು ಪೊತ್ತುದು ಪೋಯಿನ ಗಾಯ ಪಂಡ ಆಸಿಡ್ ಪಾಡ್ನೆಟ್ ಈ ಸಾವ ಅಂಡು ಪನ್ಪರ. ಕೆಲವು ಬೊಟ್ಟು ಆಸಿಡ್ ಮಾತ್ರ ఆయన ದೇಹಕ್ಕೆ ಬೂರ್ದುಂಡು. ಆತ್ಮಹತ್ಯೆ ಮಲ್ಪುನ ವ್ಯಕ್ತಿ ತನ್ನ ದೇಹದ ಮಿತ್ತು ತಾನೇ ಆಸಿಡ್ ಪಾಡಾಯ್ ಪಂದು ಎನ್ನ ಅಭಿಪ್ರಾಯ. ಪಂಡ ಬೇತೆರ್ಲ ದಾಯ ಪಾಡ್ದುಪ್ಪೆರ ಬಲ್ಲಿಂದ ಪನ್ಪರ ಅಂದ ಆಸಿಡ್ ಒಂಜಿ ಬೊಟ್ಟು ಮೇಯ್ಕ್ ಬೂರ್ದ ಚರ್ಮ ಕಂಚಿದು ಮಾಸ ಪಿದಾಯಿ ಬರ್ಕೊಂಡು ಆತು ಬೇನೆ ಉರಿ ಸಹಿಸೊಂಡ್ರೆ ಸಾಧ್ಯನೇ ಇಚ್ಚಿ. ಆತ್ಮಹತ್ಯೆ ಮಲ್ಪುನ ವ್ಯಕ್ತಿ ತನ್ನನ್ನು ತಾನೇ ಈತೊಂಜಿ ಹಿಂಸೆ ಮಲ್ತನೋಜೆ ಎಂಕ್ ತೆರಿನ ವಿಷಯ ಪಂಡೆ ನನ ಐತ ವಿಷಯ ಈರೇ ಆಲೋಚನೆ ಮಲ್ಪನೆ. ಮೈ ಗಾಡ್, ರಾಮಕೃಷ್ಣ ಆತ್ಮಹತ್ಯೆ ಮಲ್ತೊಂದಿಜೆ ಹಸಿದು ತೋಜದು ಓಡಿಗೆ ಕಟ್ಟದು ಆರದೇ ಬಲ್ದೆತ್ತೊಲ್ಲಕ ಮಲ್ತದೇರು ಪಂಡ ಇಂದು ಕೊಳೆ ವಾ ರೀತಿ ಪ್ರೂವ್ ಮಲ್ಪರೆ ಸಾಧ್ಯ. ರಾಮಕೃಷ್ಣ ಆತ್ಮಹತ್ಯೆ ಮಲ್ತೊಂದುಲ್ಲೆ ಪಂಡದು ಕಾಗಜಿ ಬರೆದೀತ ಹ್ಯಾಸಿಡ್ ಒಂಜು ಬೊಟ್ಟ ಮೇಯ್ತ ಮಿತ್ತು ಪಾಂಡೊಂದು ಉಪ್ಪುನಗನೆ ಈ ಕಾಕಜಿ ಬಲತ್ಕೋರಡು ಬರೆಪೇರ ದಯಬಲ್ಲಿ ಒಟ್ರಾಸಿ ಪೊಲೀಸ್ ಇಲಾಖೆಗೆ ತರಬೇನೆ ತಪ್ಪು ಲೆಕ್ಕ ಇಜ್ಜಿ. ವಿಶ್ ಯು ಗುಡ್ ಲಕ್. ಓಕೆ ಡಾಕ್ಟ್ರೆ. ಈ ಕೇಕಲ್ಲಿ ಕರಿ ಮಾಡಿದೀವಿ ಅಂದೆ ತರಕ್ಕೆ ಪೂದಿ ಅಂದೆ ಈ ನಮ್ನೆ ಉಲ್ಲತ ಮಗ ಇತ್ತ ಮಾತ ಕರಿ ಮಾಡಿದ ಈ ಪೇರು ತರಕ್ಕೆ ಪೂದಿ ಪೇರು ಈ ದಾಯಿಗಿಂಚ ಈ ನಮ್ನೆ ಹಾಂ ಕೊಡಮ್ಮ ಉಡುಪುರ ಹಣೆ ಬರ ಅಂಚ ಪನಡಮ್ಮ ಹಣೆ ಬರ ದಾನೆ ಆಯ್ತು ನಿನ್ನ ಅಯ್ಯ ಮಾತು ಮರತು ಬಿಡು ಬೇಜಾರು ಮಲ್ಕೊಡ್ಚಿ ಪೂರ ನಮ್ಮ ಪಡೆಯೊಂದು ಬತ್ತಿನಮ್ಮ ಇರೆಗೆ ಅರ್ಥ ಆಪುಚ್ಚಿ ಇನ್ನ ಟೆನ್ಷನ್ ಎಂಕ್ ಹಲೋ ಪೂರ್ಣಿಮಾ ಯಾನ ಹಾ ಏರೀರು ದಾಯ್ ಪೂರ್ಣಿಮಾ ಎನ್ನ ಸ್ವರತ ಗುರ್ಸತೆ ಕೀಜ ದಾದ ಒಂದು ಕಾಂಡ ಇರ್ ಏರ್ ಪಂದ್ ಗೊತ್ತಾಯ್ಜಿ. 3 ವರ್ಷದ ಪಿರಪೋ ಪೂರ್ಣಿಮಾ ಆ ಕಾಲೇಜ್ದ ದಿನ ನೆನೆಪ್ ಮಲ್ಪುಗೆ ಯಾನಿಕ್ ದಿನೋಲ ಇಂಕಲ್ನ ಇಲ್ಲಡಾಯನ ಗುಲಾಬಿ ಪೂ ಕೊರೊಂದಿತ್ತೆ ಈ ನನ್ನ ಪ್ರೇಮ ಪೂಜಾರೀನ್ ಪಂದ್ಲೆ ತೊಂದಿತ್ತ ನೆನಪಿಜ್ಜ. ಹಾ ಅರೆ ಈಯ ಮಸ್ತ್ ಪಾತೆರಡು ಈ ಇಲ್ಲಕ್ಕೆ ಬರ್ತದ ಓಕೆ ನಿಕ್ಕೋಸ್ಕರ ವೇಟ್ ಮಾಡ್ತದಪ್ಪ. ಓಕೆ ಸರ್.
ಪೂರ್ಣಿಮಾ. ನಿಮ್ಗೆ ಗೊತ್ತಿತ್ತು ಪೂರ್ಣಿಮಾ, ಈ ಗುಣಾರ್ದ ಪೊಣ್ಣು ಗಂಡನ ಕೈತಿ ಬೊಕ್ಕ ಮುಂದದ ಕುಂಕುಮ ಕೆಕ್ಕಿಲ್ದ ಕರಿಯವನಿ ಕಾರ್ದ ಕಾರಂಗಿಲ ತೆತ್ತು ಬಂದು ಗೊತ್ತಿತ್ತು. ಐಕೆ ಐಕೆ ಕುಂಕುಮ ಪತ್ತೊಂದೇ ಬೈದೆ. ಮಸ್ತ್ ಮೋಕೆ ಮಂತೊಂದುಲ್ಲ ಅಣ್ಣ ಎಂಕ ನೀ ನನ್ನ ಮದಿಮೆಯರ ಆಪುಜಿ ರಾಧಾಕೃಷ್ಣ ದಯಪಂಡ ಎನ್ನ ಇಲ್ಲಲ್ಲ ನೀ ನನ್ನ ಮದಿಮೆಯರ ಒತ್ತೊಂದಿಚ್ಚೇರು ಐಕೆ ಎನ್ನ ಇಲ್ಲಲ್ಲ ಏನಣ್ಣ ಎಲ್ಲ ಆಫೀಸರ್ ಕೊರ್ದು ಮದಿಮೆ ಮನ್ಪೇರ ನಿಗಂಟು ಮಲ್ದೇರು ರಾಧಾಕೃಷ್ಣ ಯಾನ್ ಇನ್ನೊಂದು ಪಾತ್ರ ಪನ್ಪೆ ಈ 5 ಲಕ್ಷ ಸಂಪಾದನೆ ಮತ್ತೊಂದು ಭಕ್ತಂಡ ಯಾನ್ ವಾ ಸ್ಥಿತಿಗಿತ್ತಿನಲ್ಲ ಎನ್ನ ಖಂಡನೆಗೆ ಬೇನೆ ಒಂದು ಲೆಕ್ಕ ಯಾನ್ ನಿನ್ನನ್ನು ಭಕ್ತ ಸೇರ್ವೆ ಪೂರ್ಣಿಮಾ ನೆನಪುಂಡ ಪೂರ್ಣಿಮಾ ಅದು ಈ ಕಾಗದ ಬಾಯಿ ಜಾಗ್ರತೆ ತೆತ್ತಿತ್ತ ನಿನ್ನ ಮೋಕೆದಾತೆ ಜಾಗ್ರತೆ ತೆತ್ತಿದ್ದೆ ಪೂರ್ಣಿಮಾ. ರಾಧಾಕೃಷ್ಣ ಈ ಪಗಲಿ ಕನಕಟ್ಟಿನ ಕನಸುಗಾರ ಇಂಚನೆ ದೊಡಬಲ ಬಡದಿತ್ತೇವೆ ಪಗಲಿ ಕನಕಟ್ಟಿನ ಕನಸುಗಾರೆ. ಸಂಪಾದನೆ ಮಲ್ತಲ್ಲ ಪೂರ್ಣಿಮಾ ಯಾನು 5 ಲಕ್ಷ ಸಂಪಾದನೆ ಮಲ್ತಿಗಿನ ನಿನ್ನ ನಿಂಚ ಮುಟ್ಟದು ಪಾತಿರ್ವೇನ ಪೂರ್ಣಿಮಾ. ಚಕ್ ಯಾರು ಇನ್ಸೂರೆನ್ಸ್ ಮಾಡ್ತಂಡ ಅವು ಎಂಟೆಂಟೆ ನಿನ್ನ ಎಕಡೆ ಪಂಡೆತ ಪೂರಿ 5 ಲಕ್ಷ ಸಂಪಾದನೆ ಮಾಡ್ತಾರೆ ಯಾನಿನ್ನ ಅಮೂಲ್ಯವಾಗಿ ಪಂಡೆತ ಮಸ್ತ್ ಮೋಕೆ ಬರ್ತಿದ್ದ ದೊಡ್ಡಪ್ಪ ನಾನು ಕಲೆ ನಾಮಿನಿ ಯಾನೇ ಆದಿತ್ಯ ನಿನ್ನ ಕಣ ನಿಜ ಮಲ್ಕೊಡೊಂದು ಪ್ರಭತ್ತೋಡು ಬರ್ತ ಸಾರಿಗೆ ತಲೆ ಕೊರಿಯರು ಸಾರಿಗೆ ತಲೆ ಕೊರಿಯರು ದೊಡ್ಡಪ್ಪ ಸೈಪೇರನ್ನು ಗೊತ್ತಿತ್ತದಲ್ಲ ಯಾರು ಬಂದಾರು ಹೋಯ್ತು ದಯವಿತ್ತಿನ ಪೂರ್ಣಿಮಾ ನಿಕ್ಕೋಸ್ಕರ ನಿನ್ನ ಪೊರ್ಲಗೋಸ್ಕರ ನಿನ್ನ ಪೊರ್ಲಗೋಸ್ಕರ
ದೊಡ್ಡ ಫಲ ಪಾತಿರ್ನೆ ನಿನ್ನ ಒಂಜಿ ದಿನ ರಾತ್ರಿ ಎನ್ನ ರೂಮಿಗೆ ಬರ್ತದೆ ದೊಡ್ಡಪ್ಪ ಬರೆದಿನ ಲೆಟರ್ನ ಓದಿ ಐಕೆ ಮಾರ್ಚ್ 10ನೇ ತಾರೀಕಿಗೆ ರಾತ್ರಿ ಅರಣ್ಯ ಅವೇ ಸಲಿಗೆ ಪ್ರೀತಿಗೆ ತಿರುಗಿದೆ ಎಲ್ಲ ಪ್ರೀತಿಯ ನಡುವೆ ಒಕ್ಕಂಜಿ ಪ್ರತಿಸ್ಪರ್ಧಿ ಉಪ್ಪೆರ ಬಳ್ಳಿ ಬಂದೆ ಅಪ್ಪ ಈ ಪ್ರೇಮ ಪೂಜಾರಿ ಪ್ರೀತಿದ ಮಲ್ಲೆ ಜ್ಞಾನಿ ವಾಸಂತಿಯರ ನರ್ಸಿಂಗ್ ಹೋಮ್ ಬರ್ತಾತ ಈ ಕೊಯ್ಬಕ್ಕ ನರ್ಸನ ವೇಷ ಬರೋದು ಭಕ್ತ ಮುಟ್ಟಿಗೆ ಕೂರಿಮ್ಮ ಐದು ಪಕ್ಕ ಈ ದೂರ ಮುಂದಿನ ಯಾನ್ ನಂತರ ನಿನ್ನ ಕಂಡನೇನಂತ ಆಯಕ್ಕೆರಿಯ ನಿನ್ನ ಕಂಡನೆ ಕೊಲೆಗಾರೆ ಬಂದು ಐದು ಪಕ್ಕ ಆಯ್ನ ಪಗೆ ಸಾಧ್ಯ ಸುರುವಂತೆ ಆ ಪಗೆಟಿ ಅಯೋಲನ್ನ ಅದನ್ನ ಮೊಪ್ಪಿನ ಪನ್ನು ಕೋಡಿಗೆ ಯಾನೇ ಅದಕ್ಕೆ ಕಾರ್ಯದರ್ಶಿ ಬಂದು
ಆಸಿಡ್ ಬಾಟ್ಲಿ ಪತ್ತ ಕೊಡಿಗೆ ನಟ್ಟು ಬೊಟ್ಟಾಣ ತುಡಕ್ಕೆ ಮೈತೀನಿ ಬೇರೆ ತಡೆ ತೀರಂದೆ ನಾನು ಪಂಡಿಲಕ್ಕೆ ಲೆಟರ್ ಮಾಡಿ ಜಾನೆ ಆ ಪದ ಆಯ್ಕೆ ಮಾಡೋದು ಸಾಹಿತ್ಯ ಪೂರ್ಣಿಮಾ ನಿನ್ನ ಖಂಡನೆ ಎನ್ನ ಅಣ್ಣನೇ ಎನ್ನ ಅಮ್ಮೇನೇ ಎನ್ನ ದೊಡ್ಡಪ್ಪನೇ ಆ ವಾಸನೆ ಎಲ್ಲಿ ಯಾನೆ ನಿನ್ನ ಪೊರ್ಲಗೋಸ್ಕರ ಐಕ್ಯ ನಿನ್ನ ಪೂರ್ಣಿಮದ ಸಹಕಾರ ನಿನ್ನ ಬಾಯಿಂದ ಹಾಸ್ಯ